ಮೊನ್ನೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಏನು 26 ಪ್ರವಾಸಿಗರ ಕೊಳೆ ಆಗಿದೆ, ಅವರನ್ನು ಗುಂಡಿಕ್ಕಿಕೊಳ್ಳುವಂಥದ್ದಾಗಿದೆ. ನಾನು ಕೂಡ ವೈಯಕ್ತಿಕ ನೆಲೆಯಲ್ಲಿ, ಶಾಸಕನ ನೆಲೆಯಲ್ಲಿ ಅದನ್ನು ತೀವ್ರ ರೀತಿಯಿಂದ ಖಂಡಿಸ್ತೇನೆ. ಯಾರು ಅವರನ್ನು ಗುಂಡಿಕ್ಕಿಕೊಳ್ಳುವಂಥ ಕೆಲಸವನ್ನು ಮಾಡಿದೆ, ಪಾಕಿಸ್ತಾನದ ಭಯೋತ್ಪಾದಕ ಸಂಸ್ಥೆ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಇಡೀ ಭಾರತ ದೇಶ, ಭಾರತದ ಪ್ರಜೆಗಳು ಇದನ್ನು ಖಂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಪಕ್ಷಾತೀತವಾಗಿ ಇವತ್ತು ಅದು ಕಾಂಗ್ರೆಸ್ನವರು, BJPಯವರ ತಪ್ಪು, ಕಾಂಗ್ರೆಸ್ನವರ ತಪ್ಪು, ನಾವು ಪಕ್ಷವ ಪರವಾಗಿ ಮಾತಾಡುವುದಕ್ಕಿಂತ ಪಕ್ಷಾತೀತವಾಗಿ ಈ ಕೃತ್ಯವನ್ನು ಖಂಡಿಸುವಂಥ ಕೆಲಸಗಳು ಆಗಬೇಕು. ದೇಶ ಒಗ್ಗಟ್ಟಿನಲ್ಲಿದೆ. ಈ ದೇಶದ ವಿರೋಧಿಗಳು ಯಾರಿದ್ದಾರೆ, ಅವರ ವಿರೋಧಿಗಳು ಇಡೀ ಭಾರತದ ಪ್ರಜೆಗಳು. ಪಕ್ಷ ನಂತರ, ದೇಶ ಮೊದಲು. ಯಾರು ದೇಶವನ್ನು ವಿರೋಧಿಸ್ತಾರೆ, ಇಡೀ ನಾವೆಲ್ಲ ಅವರನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡ್ತೇವೆ. ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಅವರ ನೋವನ್ನು ಭರಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಆದರೆ ಇಡೀ ಭಾರತ ದೇಶದ ಪ್ರಜೆಗಳು ನಿಮ್ಮ ಕಷ್ಟ ಸುಖಗಳಿಗೆ ನಾವು ಇದ್ದೀವಿ ಅನ್ನೋ ಮಾತನ್ನು ಹೇಳುತ್ತಾ, ಅವರಿಗೆ ಆ ಕಷ್ಟವನ್ನು ಸಹಿಸುವಂಥ ಶಕ್ತಿ ದೇವರು ಕೊಡಲಿ ಅನ್ನುವ ವಿನಂತಿಯೊಂದಿಗೆ ಇವತ್ತು ಪುತ್ತೂರಿನಲ್ಲಿ ಒಂದಷ್ಟು ಕೆಲಸಗಳು ಆಗಿದೆ. ಮೊನ್ನೆ ತಾನೇ 1 ತಿಂಗಳ ಹಿಂದೆ ಆಗಿರುವಂಥ ಕರ್ನಾಟಕ ರಾಜ್ಯದ ಆಯವ್ಯಯದಲ್ಲಿ, ಬಜೆಟಿನಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಮುಖ್ಯಮಂತ್ರಿಗಳು ಮೆಡಿಕಲ್ ಕಾಲೇಜನ್ನು ಇರುವಂಥ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಮೆಡಿಕಲ್ ಕಾಲೇಜ್ ಮಾಡುವುದಾಗಿ ಬಜೆಟಿನಲ್ಲಿ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಅದು ಘೋಷಣೆ ಕೂಡ ಆಗಿದೆ. ಆಗ ಒಂದಷ್ಟು ಸಾಧಕ ಬಾಧಕಗಳ ಬಗ್ಗೆ ಬೇರೆಯವರು ಅದರ ಬಗ್ಗೆ ಪ್ರಶ್ನೆಯನ್ನು ಎತ್ತುವಂಥ ಕೆಲಸವನ್ನು ಮಾಡಿದರು. ಬಜೆಟಿನಲ್ಲಿ ಬಂದ ಕೂಡಲೇ ಮೆಡಿಕಲ್ ಕಾಲೇಜ್ ಇಲ್ಲಿ ಬರುವುದಿಲ್ಲ, ಅಲ್ಲ ಆಸ್ಪತ್ರೆಗಳು ಆಗುವುದಿಲ್ಲ, ಬಜೆಟಿನಲ್ಲಿ ಸರಿಯಾಗಿ ಅದಕ್ಕೆ ಬೇಕಾಗುವಂಥ ಹಣವನ್ನು ಮಂಜೂರು ಮಾಡಿ ಬರೆದಿಲ್ಲ. ಈ ಥರ ಒಂದಷ್ಟು ನೆಗೆಟಿವ್ ಕಮೆಂಟ್ಗಳನ್ನು ಹೇಳಿರೋದು ನಿಮಗೆಲ್ಲ ಗೊತ್ತಿದೆ. ನಾನು ಕೂಡ ಇವತ್ತಿನವರೆಗೆ ಪುತ್ತೂರಿಗೆ ಯಾರೂ ಕೂಡ ಒಂದು ತಾಲೂಕು ಲೆವೆಲಲ್ಲಿ ಮೆಡಿಕಲ್ ಕಾಲೇಜನ್ನು ತರುವಂಥ ಪ್ರಯತ್ನಕ್ಕೆ ಕೈ ಹಾಕಿ ನಾವು ಅದರಲ್ಲಿ ಜಯ ಗಳಿಸಿದ್ದೇವೆ, ನಮಗೆ ಅದರಲ್ಲಿ ಜಯ ಸಿಕ್ಕಿದೆ ಅಂತ ನಾವು ಅನಿಸ್ಕೊಂಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ 4 ಕಡೆ ಮೆಡಿಕಲ್ ಕಾಲೇಜುಗಳ ವಿಚಾರವನ್ನು ಬಜೆಟಿನಲ್ಲಿ ಉಲ್ಲೇಖ ಮಾಡಿದರು. ಅಲ್ಲಿ ಎಲ್ಲಿಯೂ ಕೂಡ ಅನುದಾನ ಇಟ್ಟಿದೆ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಆದರೆ ಒಂದು ಸಲ ಬಜೆಟ್ ಪುಸ್ತಕದಲ್ಲಿ ಬಂದರೆ ಅದು ವ್ಯಾಲ್ಯೂಡ್, ಅದು ಬರೆದಿರುವಂಥದ್ದು, ಅದಕ್ಕೆ ವ್ಯಾಲ್ಯೂ ಇದೆ, ಅದಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು. ಅದು ಮಾಡಿಲ್ಲ ಅಂತಂದರೆ ಅದನ್ನು ಕೇಳುವಂಥ ಅಧಿಕಾರ ನಮಗೆಲ್ರಿಗೂ ಇದೆ. ಇವತ್ತು ಬಜೆಟ್ ಆಗಿ 1 ವಾರದ ಒಳಗಡೆ ಅಧಿಕಾರಿಗಳ ಭೇಟಿಯ ಜಾಗಕ್ಕೆ ಆಗಿದೆ. ನಾವೆಲ್ಲ ಮಾಧ್ಯಮದವರನ್ನು ಮತ್ತು ಬೇರೆಯವರನ್ನೆಲ್ಲ ಕರೆದು ಅದು ಎಲ್ಲಿ ಮಾಡಬೇಕು, CDAPನಲ್ಲಿ ಏನು ಇಟ್ಟಿರುವಂಥ 40 ಎಕರೆ ಜಾಗದಲ್ಲಿ ಮಾಡಬೇಕಾ, ಅಲ್ಲ ಇರುವಂಥ ಜಾಗದಲ್ಲಿ, ಈ ಆಸ್ಪತ್ರೆ ಇರುವಂಥ ಜಾಗದಲ್ಲಿ ಮಾಡಬೇಕು ಅನ್ನೋ ವಿಚಾರ ಇತ್ತು. ಮತ್ತು ಎಲ್ಲರ ಅಭಿಪ್ರಾಯವನ್ನು ಕೇಳಿ ಅದು CDAPನಲ್ಲಿ ಇಟ್ಟಿರುವಂಥ 40 ಎಕರೆ ಜಾಗದಲ್ಲಿ ಮಾಡಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ನಾವೆಲ್ಲ ಬಂದಿದ್ವಿ. ಆ ಪ್ರಕಾರ ಇವತ್ತು ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಬೇಕಾಗಿರುವಂಥ 300 ಬೆಡ್ಡಿನ ಆಸ್ಪತ್ರೆಗೆ DPR ಮಾಡಲಿಕ್ಕೆ 1.64 ಕೋಟಿ ರೂಪಾಯಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಇದು ಏನು ಸೂಚನೆ ಅಂತ ಹೇಳಿದರೆ, ಮೆಡಿಕಲ್ ಕಾಲೇಜು, ಮೆಡಿಕಲ್ ಆಸ್ಪತ್ರೆಗೆ ಬರುವಂಥದ್ದು 100% ಕನ್ಫರ್ಮೇಷನ್. 300 ಬೆಡ್ಡಿಗಾಗಿ ಈಗಲೇ ಸರ್ಕಾರ DPR ಮಾಡಲಿಕ್ಕೆ 1.6 ಕೋಟಿ ರೂಪಾಯಿಯನ್ನು ಮಾಡಿ ವ್ಯವಸ್ಥೆಗಳನ್ನು ಮಾಡಿದೆ. ಅದರಲ್ಲಿ 3 ಕಡೆ ಇದೆ. ಅದರಲ್ಲಿ ಪುತ್ತೂರು ಕೂಡ CDAPನ ಇದರಲ್ಲಿ ಬರೆದಿದೆ. ನಮ್ಮ ಪುತ್ತೂರಿನಲ್ಲಿ ಕೂಡ
ಅದನ್ನು ಮಾಡುವಂಥ ಅದು ಕೂಡ ಜಾಗ ಕೂಡ ನಿರ್ಧಾರ ಮಾಡಿ ಅದರಲ್ಲಿ ತಿಳಿಸುವಂಥ ಕೆಲಸಗಳಾಗಿದೆ. ಅದರ ಕಾಪಿಯನ್ನು ನಿಮಗೆಲ್ಲ ಕೊಟ್ಟಿದ್ದೇವೆ. ಅದರಲ್ಲಿ ಒಟ್ಟು 1.64 crores ಅಂದರೆ 3 ಕಡೆಗೆ DPR ಮಾಡಲಿಕ್ಕೆ ಅದರಲ್ಲಿ ಕಾಪಿಯನ್ನು ಕೊಟ್ಟಿದ್ದು. ಅದರಲ್ಲಿ ನಮ್ಮ CDAPನ ಜಾಗ ಕೂಡ ಅದರಲ್ಲಿ ಇದಾಗಿದೆ. ಅದು DPR ಮಾಡಲಿಕ್ಕೆ ಮಾತ್ರ. ಅದು 3 ಕಡೆ ಒಂದು DPR ಮಾಡಲಿಕ್ಕೆ. DPR ಮಾಡಿದ ಮೇಲೆ ಮತ್ತೆ ಬಜೆಟಲ್ಲಿ ಎಷ್ಟು ದುಡ್ಡು ಬೇಕು ಅಂತ ನಮಗೆ ಗೊತ್ತಾಗ್ತದೆ. ಈಗ 300 ಬೆಡ್ ಅಲ್ಲಿ ಆದರೆ ಹೌದು, ಅಲ್ಲ 3 ಕಡೆಗೆ ಕಾಪು, ವೆಲ್ಲಾಕು, ಪುತ್ತೂರು 3 ಕಡೆ DPR ಮಾಡಲಿಕ್ಕೆ ಮಾತ್ರ. ಆನಂತರ ಎಷ್ಟೆಷ್ಟು ಬಜೆಟ್ ಅಂತ ನಿಗದಿ ಮಾಡಿ ಬಜೆಟಲ್ಲೇ ಅಷ್ಟು ರಿಸರ್ವ್ ಒಟ್ಟು ನೀವು ಬರೋದ್ರೆ DPR ತಯಾರಿಸೋರಲ್ಲಿ ಆಸ್ಪತ್ರೆ ನಮಗೆ ಬರುವುದಿಲ್ಲ ಮಾಡಲಿಕ್ಕೆ 1 ಪಾಯಿಂಟ್ ಹೌದು. ಆನಂತರ ಅದರಲ್ಲಿ ಎಷ್ಟೆಷ್ಟು ಬೇಕಾಗ್ತದೆ ಅದರಲ್ಲಿ ಈಗ 300 ಬೆಡ್ಡಿನ ಆಸ್ಪತ್ರೆಗೆ ಪ್ರಸ್ತಾವನೆ ಆಗಿದೆ. ನಾವು ಹೇಳುವಂಥದ್ದು 400 ಬೆಡ್ ಇದು ಮಾಡಬೇಕು ಅಂತ ಈಗಲೇ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ. ಪ್ಲಸ್ ಇಲ್ಲಿ 100 ಬೆಡ್ ಇದಾದರೆ 500 ಬೆಡ್ ಇದಾಗ್ತದೆ. 500 ಬೆಡ್ಡಿದ ಆಸ್ಪತ್ರೆ ಆದರೆ ನಮಗೆ ಒಂದೇ ಸಲಕ್ಕೆ 150 ಮಕ್ಕಳನ್ನು ಒಂದು ಕ್ಲಾಸಿಗೆ ತಗೊಳ್ಬೋದು. ಮತ್ತು MD ಕೂಡ ಇಮಿಡಿಯೇಟ್ ನಮಗೆ ಆರಂಭ ಮಾಡಲಿಕ್ಕೆ ಆಗ್ತದೆ. 300 ಬೆಡ್ ಆದರೆ ನಾವು ಬರೀ 100 ಮಕ್ಕಳನ್ನು ಮಾತ್ರ ಅಡ್ಮಿಷನ್ ಮಾಡ್ಬೋದು. 500 ಬೆಡ್ಡಿಂದ ಜಾಸ್ತಿ ಇದ್ದರೆ ಮ್ಯಾಕ್ಸಿಮಮ್ 150 ಮಕ್ಕಳನ್ನು ಒಂದೇ ಕ್ಲಾಸಲ್ಲಿ ತಗೊಳ್ಳುವಂಥದ್ದಾಗ್ತದೆ. ಅದಕ್ಕೆ ನಾವು ಪ್ರಯತ್ನವನ್ನು ಇಟ್ಟಿದ್ದೇವೆ. ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮೆಡಿಕಲ್ ಆಸ್ಪತ್ರೆ ಬರುವುದು ಕನ್ಫರ್ಮ್ ಆಗಿದೆ. ಅದು CDAPಲ್ಲಿ ಬರ್ತದೆ. ಇನ್ನು ಆಯುಷ್ಮಾನ್ ಇಲಾಖೆಯಿಂದ ಬರುವಂಥ ಆಯುಷ್ ಆಸ್ಪತ್ರೆಯನ್ನು ಕೂಡ ನಾವು ಆ CDAPಲ್ಲೇ ಮಾಡುವಂಥ ವ್ಯವಸ್ಥೆಯನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಅಲ್ಲಿ ನರ್ಸಿಂಗ್ ಕಾಲೇಜ್ ಬರಲಿಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೇವೆ. ಅಲ್ಲಿ ನಮ್ಮ ಆಯುರ್ವೇದಿಕ್ ಆಸ್ಪತ್ರೆಯನ್ನು ಕೂಡ ಮಾಡಲಿಕ್ಕೆ ನಾವೀಗ ಬೇಡಿಕೆಯನ್ನು ಇಟ್ಟಿದ್ದೇವೆ. ಆನಂತರ ಹಾಸ್ಟೆಲ್ಗಳು, ಮಕ್ಕಳಿಗೆ ಬೇಕಾಗಿರುವಂಥ ಹಾಸ್ಟೆಲ್ ಮತ್ತು ಕಾಲೇಜಿನ ಬಿಲ್ಡಿಂಗ್ಗಳಿಗೆ ನೆಕ್ಸ್ಟ್ ಬಜೆಟಲ್ಲಿ ಅನುದಾನವನ್ನು ಇಡ್ತೇನೆ ಅನ್ನೋ ವಿಚಾರವನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಟ್ಟು 3 ವರ್ಷದಲ್ಲಿ ಅಲ್ಲಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡಲಿಕ್ಕೆ ಒಮ್ಮೆ 300-400 ಬೆಡ್ಡಿನ ಆಸ್ಪತ್ರೆ ಇದ್ದರೆ ಮತ್ತು ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಬೇರೆ ಬಿಲ್ಡಿಂಗ್ ಮಾತ್ರ ಬೇಕಾಗಿರುವಂಥದ್ದು, ಬೇರೆ ಯಾವುದೇ ವ್ಯವಸ್ಥೆಗಳು ಅದಕ್ಕೆ ಬೇಕಾಗಿರುವುದಿಲ್ಲ. ಮೆಡಿಕಲ್ ಕಾಲೇಜು ಬಂದರೆ ಸರ್ಕಾರಕ್ಕೆ ಕೂಡ ಅದರಲ್ಲಿ ಉತ್ಪತ್ತಿ ಇದೆ. ಅದರಿಂದ ಅದನ್ನು ಮಾಡುವಲ್ಲಿ ಏನೂ ತೊಂದರೆ ಇಲ್ಲ. ಒಟ್ಟು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರುವಂಥದ್ದು ಆಗಿದೆ. ಉಪ್ಪಿನಂಗಡಿಯಲ್ಲಿ ಈ ಹಿಂದೆ ತಮ್ಮ ಹತ್ರ ನಾನು ಆಗಾಗ ಹೇಳ್ತಾ ಇದ್ದೆ, ಉಪ್ಪಿನಂಗಡಿಯಲ್ಲಿ 352 ಕೋಟಿ ರೂಪಾಯಿಯ ಅನುದಾನದಲ್ಲಿ ನಾವು ಆ ದೇವಸ್ಥಾನ ಅಲ್ಲಿ ಡ್ಯಾಮ್ ಮಾಡುವಂಥದ್ದು, ಅದರ ಆನಂತರ ಅಲ್ಲಿ ಲೈಟಿಂಗ್ ವ್ಯವಸ್ಥೆ, ಆನಂತರ ಕೂಡಲ ಸಂಗಮದ ರೀತಿಯಲ್ಲಿ ಅಲ್ಲಿ ಶಿವಲಿಂಗವನ್ನು ಹೋಗಿ ದರ್ಶನ ಮಾಡಿ ಬರಲಿಕ್ಕೆ, ಅಂದರೆ ಉದ್ಭವ ಲಿಂಗ ಇರುವಂಥದ್ದು ಎಲ್ಲಿಯೂ ಇಲ್ಲ, ಇರುವಂಥದ್ದು ಉಪ್ಪಿನಂಗಡಿಯಲ್ಲಿ ಅತ್ಯಂತ ಶ್ರೇಷ್ಠ ಇದೆ. ಅಲ್ಲಿಗೆ ಹೋಗಿ ನಾವು 180 ಫೀಟ್ ಕೆಳಗಡೆ ಹೋಗಿ ಸುತ್ತ ನೀರು ಇರುವಾಗ ಕೂಡಲ ಸಂಗಮದಲ್ಲಿ ಯಾವ ರೀತಿ ಇದೆ ಆ ರೀತಿ ಆ ಉದ್ಭವ ಲಿಂಗದ ದರ್ಶನ ಮಾಡಿ ಬರಬೇಕು. ಇಡೀ ರಾಜ್ಯದ ಭಕ್ತಾದಿಗಳನ್ನು ಅಲ್ಲಿ ಆಕರ್ಷಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಬರುವಂಥ ಭಕ್ತಾದಿಗಳು ಇಲ್ಲಿ ಬರಬೇಕು. ಅಲ್ಲಿ ವಸತಿ ಗೃಹಗಳು ಬೇಕು, ಊಟದ ವ್ಯವಸ್ಥೆಗಳು ಆಗಬೇಕು. ಯಾರು ಅಲ್ಲಿ ಕಾಶಿ ಕ್ಷೇತ್ರ ಅಂತ ಹೇಳ್ತಾರೆ, ಪಿಂಡ ಪ್ರದಾನ ಮಾಡಲಿಕ್ಕೆ ಯಾರು ಬರ್ತಾರೆ ಅವರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ಸುಮಾರು 10 ಕೋಟಿ ರೂಪಾಯಿಯಲ್ಲಿ ಅಲ್ಲಿ ವಸತಿ ವ್ಯವಸ್ಥೆಗಳನ್ನು ಮತ್ತು ಪಿಂಡ ಪ್ರದಾನ ಮಾಡಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಈಗ ತಾನೇ ಅಲ್ಲಿ ಬೇರೆ ಅನಧಿಕೃತವಾಗಿ ಒತ್ತುವರಿಯಾಗಿರುವಂಥ ಜಾಗವನ್ನು ಹಿಂಪಡೆಯುವಂಥ ಕೆಲಸವನ್ನು ನಾವು ಈಗ ಮಾಡಿದ್ದೇವೆ. ಅಲ್ಲಿ ಕೂಡ ವಸತಿ ಗೃಹ ಮಾಡಲಿಕ್ಕೆ ಬೇಕಾಗುವಂಥ ಜಾಗ ಇದೆ, ಅದನ್ನು ಕೂಡ ಮಾಡಿದ್ವಿ. 352 ಕೋಟಿ ರೂಪಾಯಿಯ DPR ಮಾಡಲಿಕ್ಕೆ ಶನಿವಾರ 3 ಗಂಟೆಗೆ ಕರ್ನಾಟಕ ಜಲ ನಿಗಮ, ವಿಶ್ವೇಶ್ವರಯ್ಯ ಜಲ ನಿಗಮದ ಅಧಿಕಾರಿಗಳು 3 ಗಂಟೆಗೆ ಉಪ್ಪಿನಂಗಡಿಗೆ ಭೇಟಿ ನೀಡ್ತಾರೆ. ಅವತ್ತು ಎಲ್ಲ ಯಾವ ರೀತಿ ಅದನ್ನು ಮಾಡಬೇಕು, ಈಗ ಲೈನ್ ಎಸ್ಟಿಮೇಟ್ ಅಂತ ನಾವು ಮಾಡಿಕೊಟ್ಟಿದ್ವಿ. ಆ ಲೈನ್ ಎಸ್ಟಿಮೇಟ್ ಮೇಲೆ 352 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ಸರ್ಕಾರ ಮಂಜೂರು ಮಾಡಿದೆ. ನಾಳೆ ಅವರು ಫೈನಲ್ DPR ಮಾಡಲಿಕ್ಕೆ ನಾಳೆ 3:30 ಗಂಟೆಗೆ, ಶನಿವಾರ 3:30 ಗಂಟೆಗೆ ಅಲ್ಲಿಗೆ ಬರ್ತಾರೆ. ಆಗ ಎಲ್ಲ ಪ್ರಸ್ತಾವನೆ ಸರಿ ಮಾಡಿ DPR ಮಾಡಿ ಈ ಮಳೆಗಾಲ ಮುಗಿದ ಕೂಡಲೇ, ಮಳೆಗಾಲ ಮುಗಿಯುವಾಗ ನಮಗೆ ಟೆಂಡರ್ ರೆಡಿ ಆಗಿರ್ತದೆ. ಮುಂದಿನ ದಿವಸಗಳಲ್ಲಿ ಆ ಕಾಮಗಾರಿಯನ್ನು ಕೈಗೊಳ್ತೀವಿ.
ಇವತ್ತು ಪುತ್ತೂರಿಗೆ ಕುಡಿಯುವ ನೀರಿಗೆ ಈಗಿರುವಂಥ ಏನು ಅಲ್ಲಿ ಕಿಂಡಿ ಆಣೆಕಟ್ಟು ಇದೆ, ಅದು 3 ಮೀಟ್ರ್ ಇದ್ದಂಥದ್ದು, ಅದರಲ್ಲಿ 1.5 ಮೀಟ್ರ್ ಈಗಲೇ ಮರಳು ತುಂಬಿ ಅದು ಹೋಗಿದೆ. ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದರ ಬೇಸ್ ಫೌಂಡೇಶನು ಗಟ್ಟಿ ಇಲ್ಲದ ಕಾರಣ ಅದನ್ನು ರೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಆಣೆಕಟ್ಟು ಏನು ಸಂಗಮ ಕ್ಷೇತ್ರದಲ್ಲಿ ಬಂದರೆ ನಮಗೆ ಪುತ್ತೂರು ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ ಬೇಕಾಗುವಂಥ ವ್ಯವಸ್ಥೆಗಳು ಆಗ್ತದೆ. ಕೆಳಗಿನ ಅಂತರ್ಜಲ ಕೂಡ ಹೆಚ್ಚುವರಿ ಆಗ್ತದೆ. ಇದರ ಜೊತೆಗೆ ಬೆಳ್ಳಿಪಾಡಿಯ ಕಟಾರದಲ್ಲಿ ನಾವು ಇನ್ನೊಂದು 250 ಕೋಟಿ ರೂಪಾಯಿಯ ಏನು ಡ್ಯಾಮನ್ನು ಮಾಡಬೇಕು ಅಂತ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ, ಇನ್ನೂ ಮಂಜೂರುಗೊಂಡಿಲ್ಲ. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಈ ವರ್ಷದಲ್ಲಿ ಮೈನರ್ ಇರಿಗೇಷನ್ ಮುಖಾಂತರ ಅದನ್ನು ಕೂಡ ನಾವು ಮಂಜೂರು ಮಾಡಿ ತಗೊಂಡು ಬಂದು ಆ ಕಟಾರದ ಈ ಕಡೆ ನಾವು ಸುಮಾರು 9 ಕಿಲೋಮೀಟರ್ ನೀರು 9 ಮೀಟರ್ ಹೈಟ್ಗೆ ಇರುವಂಥ ಅದು ಆ ಥರ ನದಿಯ ಬೇಸ್ ಇದೆ, ಅಲ್ಲಿ ಕೂಡ ಹೆಚ್ಚಿನ ನೀರನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. ಅದರ ಮೇಲ್ಗಡೆಗೆ ಪ್ರವಾಸೋದ್ಯಮವನ್ನು ಹೆಚ್ಚು ಆದ್ಯತೆ ಕೊಡುವಂಥ ಕಲ್ಪನೆಗಳು ನಮ್ಮ ಹತ್ರ ಇದೆ. ಒಂದಷ್ಟು ಹೋಟೆಲ್ಗಳು, ಬೇರೆ ಬೇರೆ ರಿಸೋರ್ಟ್ ಮಾಡುವವರು ಅವರನ್ನೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟೆಲ್ಗಳ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ವಿ. ಒಂದು ಸಲ ಅಲ್ಲಿ ಜಲ ಬೇಸ್, ನೀರಿನ ಬೇಸ್ ಆದರೆ ಅಲ್ಲಿ ಟೂರಿಸಮ್ಗೆ ಹೆಚ್ಚಿನ ಒತ್ತುವನ್ನು ಕೊಡುವಂಥ ಕೆಲಸವನ್ನು ಮಾಡುವ ಕಲ್ಪನೆಗಳು ನಮ್ಮ ಹತ್ರ ಇದೆ. ಪುತ್ತೂರಿನ ಅಭಿವೃದ್ಧಿಗೆ ಅದು ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ 52 ಕೋಟಿ ರೂಪಾಯಿ ಉಪ್ಪಿನಂಗಡಿಗೆ ಮಂಜೂರಾಗಿದೆ. ಆ ದೇವಸ್ಥಾನದ ಪಕ್ಕದಲ್ಲಿ ತಡೆಗೋಡೆಯನ್ನು ಮಾಡಿ ಅಲ್ಲಿ ಒಂದು ಸ್ಟ್ರೀಟನ್ನು ಕೂಡ ನಿರ್ಮಾಣ ಮಾಡುವಂಥ ಯೋಜನೆಗಳಿದೆ. ಟೂರಿಸಮ್ ಕೂಡ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಶಾಸ್ತ್ರಲಿಂಗೇಶ್ವರ ದೇವಸ್ಥಾನಕ್ಕೆ 1.51 ಕೋಟಿ ರೂಪಾಯಿಯಲ್ಲಿ 30 ಸೆನ್ಸ್ ಜಾಗವನ್ನು ಖರೀದಿ ಮಾಡಲಿಕ್ಕೆ ಈಗಲೇ ಸರ್ಕಾರ ಮಂಜೂರು ಕೊಟ್ಟಿದೆ. ಮುಂದಿನ 10 ದಿವಸಗಳಲ್ಲಿ ಏನಿದೆ ಅದರ ಆ 30 ಸೆನ್ಸ್ ಜಾಗವನ್ನು ದೇವಸ್ಥಾನಕ್ಕೆ ಖರೀದಿ ಮಾಡಿ, ದೇವಸ್ಥಾನದ ಎದುರುಗಡೆ ಬೇಕಾಗುವಂಥ ವಿಶಾಲವಾದ ಜಾಗ ಬೇಕು. ಅಲ್ಲಿ ಜಾತ್ರೆ ಸಮಯದಲ್ಲಿ ವ್ಯವಸ್ಥೆಗಳು ಇಲ್ಲ, ಅಲ್ಲಿ ಕಾರ್ ಪಾರ್ಕಿಂಗ್ಗಳ ವ್ಯವಸ್ಥೆ ಇಲ್ಲ. ಅದನ್ನೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮಾಡಲಿಕ್ಕೆ ಮುಂದಿನ 10 ದಿವಸದಲ್ಲಿ ಉಪ್ಪಿನಂಗಡಿ ದೇವಸ್ಥಾನಕ್ಕೆ 30 ಸೆನ್ಸ್ ಜಾಗವನ್ನು 1.5 ಕೋಟಿ ರೂಪಾಯಿಯಲ್ಲಿ ಅದನ್ನು ಖರೀದಿ ಮಾಡುವಂಥ ಕೆಲಸ ದೇವಸ್ಥಾನದ ಫಂಡಲ್ಲಿ ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಪುತ್ತೂರು ಗಡಿ ಭಾಗದಲ್ಲಿ ಸಂಬಂಧ ಇಲ್ಲೊಂದು ಬೆಟ್ಟಂಪಾಡಿ ಪಾನಾಜೆ ಕಾಟುಕುಕ್ಕೆಯಿಂದ ಕೇರಳದ ಭಾಗದಿಂದ ತುಂಬ ವಿದ್ಯಾರ್ಥಿಗಳು ಇವತ್ತು ಬೆಟ್ಟಂಪಾಡಿಗೆ ವಿದ್ಯಾಭ್ಯಾಸಕ್ಕಾಗಿ ಬರ್ತಾರೆ. ಬೆಟ್ಟಂಪಾಡಿಯಲ್ಲಿ ಡಿಗ್ರಿ ಕಾಲೇಜ್ ಇದೆ. ಅಲ್ಲಿಗೆ ಬರುವಂಥ ಮಕ್ಕಳಿಗೆ ನಮ್ಮ ಕೇರಳದ ಗಡಿ ಭಾಗದಿಂದ ಬರುವ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆಗಳು ಇರಲಿಲ್ಲ. ತುಂಬ ವರ್ಷದ ಬೇಡಿಕೆ ಇತ್ತು. ಇಂಟರ್ಸ್ಟೇಟ್ ಪರ್ಮಿಷನ್ ಪಡಿಬೇಕಿದ್ರೆ ಅದಕ್ಕೆ ಸ್ವಲ್ಪ ತೊಂದರೆಗಳಿತ್ತು. ಅದು ಕೂಡ ನಮಗೆ ಮಂಜೂರಾಗಿದೆ. ನಮ್ಮ ಕಾಟುಕುಕ್ಕೆ, ಅಡ್ಕಸ್ಥಳ, ಸಾರಡ್ಕ, ಅಡ್ಯನಡ್ಕ, ವಿಟ್ಲ, ಕಬಕ ಈ ಭಾಗದಿಂದ ಬರುವ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆಗಳನ್ನು ಕೂಡ ಮಂಜೂರು ಮಾಡುವಂಥದ್ದಾಗಿದೆ. ಉಪ್ಪಿನಂಗಡಿಯಲ್ಲಿ ಬಜತ್ತೂರಿನಲ್ಲಿ 22 ಕೋಟಿ ರೂಪಾಯಿಯಲ್ಲಿ ಅಂಬೇಡ್ಕರ್ ವಸತಿ ಶಾಲೆಗೆ ಅನುದಾನ ಬಿಡುಗಡೆ ಆಗಿದೆ. ಟೆಂಡರ್ ಹಂತದಲ್ಲಿ ಇದೆ. ಇನ್ನು 1 ತಿಂಗಳ ಒಳಗೆ ಟೆಂಡರ್ ಆಗ್ತದೆ. 22 ಕೋಟಿ ರೂಪಾಯಿಯ ಅನುದಾನ ಬಿಡುಗಡೆ ಆಗಿದೆ. ಬಜತ್ತೂರಲ್ಲಿ 5.5 ಎಕರೆ ಜಾಗ ಈಗಲೇ 6.25 ಎಕರೆ ಜಾಗ ನಿಗದಿಯಾಗಿದೆ. ಅಂದರೆ ಮೊರಾರ್ಜಿ ದೇಸಾಯಿಗೆ ಇಟ್ಟಂಥ ಜಾಗವಾ? ಅದೇ ಅಲ್ಲ, ಹಿಂದೆ ಮೊರಾರ್ಜಿ ದೇಸಾಯಿ ಅದೇ ಮೊರಾರ್ಜಿ ದೇಸಾಯಿಗೆ ಇಟ್ಟಂತ ಅದೇ ಅದರಲ್ಲೇ. ಪುತ್ತೂರು ತಾಲೂಕ್ ಪಂಚಾಯತಿಗೆ 50 ಲಕ್ಷ ರೂಪಾಯಿಯ ಅನುದಾನ ಈ ಹಿಂದೆ ಬಂದಿತ್ತು ಕಟ್ಟಡ ಕಟ್ಟಲಿಕ್ಕೆ. ನಾವು ಸರ್ಕಾರದ ಹತ್ರ ವಿನಂತಿ ಮಾಡಿಕೊಂಡು 50 ಲಕ್ಷ ರೂಪಾಯಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸುಮಾರು 5.5 ಕೋಟಿ ರೂಪಾಯಿ ಅನುದಾನ ಬೇಕು, ಅನುದಾನ ಕೊಡಬೇಕು ಅಂತ ಮುಖ್ಯಮಂತ್ರಿ ಹತ್ರ ವಿನಂತಿ ಮಾಡಿದ್ದಕ್ಕೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಮುತುವರ್ಜಿಯಲ್ಲಿ 50 ಲಕ್ಷದ ಬದಲು 5.5 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಮಾಣಿ ಸಂಪಾಜೆ ರಸ್ತೆಗೆ ಕೂಡ ಹಾಗೆ ನೀವು ನೋಡ್ತಾ ಇರ್ಬೋದು, ಪ್ರಿಲಿಮಿನರಿ DPR ಆಗ್ತಾ ಇದೆ, ಸರ್ವೆಗಳು ನಡೀತಾ ಇದೆ. ಅದಕ್ಕೂ ಕೂಡ ಈ ಹಿಂದೆ ಕೇಂದ್ರ ಸರ್ಕಾರದಿಂದ ಮಾಡುವಂಥ ಕೆಲಸ. ಕೇಂದ್ರ ಸರ್ಕಾರ ಇದಕ್ಕೆ DPR ಮಾಡಲಿಕ್ಕೆ 8 ತಿಂಗಳಾಯಿತು. DPR ಟೆಂಡರ್ ಫೈನಲೈಸ್ ಮಾಡಿ ಅನುದಾನ ಬರಲಿಕ್ಕೆ 8 ತಿಂಗಳವರೆಗೆ ಅನುದಾನ ಬಂದಿರಲಿಲ್ಲ. ಮೊನ್ನೆ ತಾನೇ ನಮ್ಮ
ಸತೀಶ್ ಜಾರಕಿಹೊಳಿ PWD ಮಂತ್ರಿಗಳು ಬಂದಾಗ ವಿನಂತಿ ಮಾಡಿಕೊಂಡ ಮೇರೆಗೆ ಅವರು 3.1 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ DPR ಮಾಡಲಿಕ್ಕೆ. ಪ್ರಿಲಿಮಿನರಿ DPR ಮಾಡಲಿಕ್ಕೆ ಸರ್ವೆಗಳು ನಡೀತಾ ಇದೆ. ಒಂದು ಸಲ ಆ ಭಾಗದ ಎಲ್ಲ ಪ್ರಮುಖರ ಹತ್ರ ಚರ್ಚೆ ಮಾಡಿ ಆದಷ್ಟು ಫ್ಲೈಓವರ್ಗಳನ್ನು ಕಡಿಮೆ ಮಾಡಿ ಬೇಕಾದಲ್ಲಿ ಮಾತ್ರ ಅಂಡರ್ ಪಾಸ್ಗಳನ್ನು ಮಾಡುವ ಮುಖಾಂತರ 4 ಲೈನಿಗೆ DPR ಅನ್ನು ಮಾಡುವಂಥ ಕೆಲಸವನ್ನು ಆಗ್ತಾಯಿದೆ. ಬಿರುಮಲಗುಡ್ಡೆಯಲ್ಲಿ ರಾಷ್ಟ್ರದ ಧ್ವಜವನ್ನು ಹಾಕಬೇಕು, ಅಲ್ಲಿ ಪಾರ್ಕ್ ನಿರ್ಮಾಣ ಮಾಡಬೇಕು. ಪಾರ್ಕಿಗೆ ಈಗಾಗಲೇ 80 ಲಕ್ಷ ರೂಪಾಯಿ ಬಂದಿದೆ ನಗರಸಭೆಯಿಂದ. ಆನಂತರ ಅಲ್ಲಿ ನಮ್ಮ ಪುತ್ತೂರಿನಲ್ಲಿ ರಾಷ್ಟ್ರದ ಧ್ವಜ ಅತ್ಯಂತ ಎತ್ತರದಲ್ಲಿ ಹಾರಬೇಕು ಅಂತ ನಮ್ಮ ಕಲ್ಪನೆ ಇತ್ತು. ಅದಕ್ಕೆ ಈವಾಗಲೇ 1 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಅದು ಬಿರುಮಲಗುಡ್ಡೆಯಲ್ಲಿ ಅದನ್ನು ಮಾಡುವಂಥ ಕೆಲಸವು ಸಾಯಿಲ್ ಟೆಸ್ಟಲ್ಲಾಗಿದೆ. ಅದರ ಜೊತೆಯಲ್ಲಿ ನೀವು ಈ ಹಿಂದಿನಿಂದ ನೀವು ಬೇಡಿಕೆ ಮಾಡ್ತಿರುವಂಥದ್ದು ಲೈಟ್ನಿಂಗ್ ಅರೆಸ್ಟರ್ ಕೂಡ ಬಿರುಮಲಗುಡ್ಡೆಯಲ್ಲಿ ಹಾಕ್ತಾ ಇದ್ದೇವೆ. 5 ಕಡೆ ನಮ್ಮ ಈ ಭಾಗದಲ್ಲಿ ಲೈಟಿಂಗ್ ಅರೆಸ್ಟರ್ ಆಗ್ತಾಯಿದೆ. ಅದರಲ್ಲಿ 3 ಕಡೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ, ಬಿರುಮಲಗುಡ್ಡೆಯಲ್ಲಿ ಕೂಡ ಅದನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ ಮೇ 17ನೇ ತಾರೀಕಿಗೆ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆಯನ್ನು ಇಲ್ಲಿ ನಡೆಸಲಿಕ್ಕೆ ನಾವು ಯೋಜನೆಯನ್ನು ಹಾಕಿದ್ದೀವಿ. ಸ್ಟೇಟ್ ಅಲ್ಲ, ನಮ್ಮ ವಿಧಾನಸಭಾ ಕಾರ್ಯಕಾರಿಣಿ. ಇಲ್ಲಿ ಎಲ್ಲ ನಮ್ಮ ಬೂತ್ ಅಧ್ಯಕ್ಷರುಗಳಿಗೆ, ವಲಯ ಅಧ್ಯಕ್ಷರುಗಳಿಗೆ ಟ್ರೈನಿಂಗ್ ಅಂದರೆ ಅವರಿಗೆ ಕಾರ್ಯಾಗಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. 3 ಸೆಷನಲ್ಲಿ ನಡೀತದೆ. ಬೆಳಿಗ್ಗೆ ಬೇಸ್ ಲೆವೆಲ್ ಅಂದರೆ ಬೂತ್ ಅಧ್ಯಕ್ಷರಿಗೆ, ವಲಯ ಅಧ್ಯಕ್ಷರುಗಳಿಗೆ 10 ಗಂಟೆಯಿಂದ 12 ಗಂಟೆಯಿಂದ 2 ಗಂಟೆಯವರೆಗೆ ನಾಮನಿರ್ದೇಶಿತ ಸದಸ್ಯರು ಅಂದರೆ ದೇವಸ್ಥಾನದದು ಬಾಕಿ ಯಾವುದೆಲ್ಲ ನಗರಸಭೆ ಎಲ್ಲೆಲ್ಲಿ ನಾಮಿನೇಟ್ ಮಾಡಿದ್ದೀವಿ ಅವರಿಗೆ ಕಾರ್ಯಾಗಾರ ನಡೀತದೆ. ಮಧ್ಯಾಹ್ನ 3ರಿಂದ 4:15 ಗಂಟೆಯವರೆಗೆ ಫಸ್ಟ್ ರನ್ನರ್ಸ್ ಅಂದರೆ ಟಾಪ್ ಲೀಡರ್ಸ್ಗೆ ಎಲ್ಲ ಕಾರ್ಯಾಗಾರವನ್ನು ಮಾಡ್ತೇವೆ. 5 ಗಂಟೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತದೆ. ಅಂದರೆ ಎಲ್ಲ ಕಾಂಗ್ರೆಸ್ನ ಯಾರು ಕುಟುಂಬ ಇದೆ ಆ ಕುಟುಂಬ ಸಮ್ಮೇಳನ ಅಂತ, ಕುಟುಂಬೋತ್ಸವ ಅಂತ ಸಾಯಂಕಾಲ ಕಾರ್ಯಕ್ರಮವನ್ನು ಮಾಡ್ತೇವೆ. ಮೇ 17ನೇ ತಾರೀಕಿಗೆ APMC ನಮ್ಮ ಏನು ಹಾಲ್ ಇದೆ ಅದರ ಹೊರಗಡೆ ಗ್ರೌಂಡಿನಲ್ಲಿ ಈ ಕಾರ್ಯಕ್ರಮ ನಡೀತದೆ. ಇದಕ್ಕೆ ಚಂದ್ರಶೇಖರ್ ಅವರು ಬರ್ತಾರೆ, ನಮ್ಮ ರಾಜ್ಯದ ವರ್ಕಿಂಗ್ ಪ್ರೆಸಿಡೆಂಟ್ ಅವರು. ಅದರ ಜೊತೆಯಲ್ಲಿ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬರ್ತಾರೆ. ಬೆಳಗಿನ ತರಬೇತಿಗೆ ಬೇರೆ ಬೇರೆ ಪ್ರಮುಖರು ಬೆಂಗಳೂರಿಂದ ಬರ್ತಾರೆ. ಇದರಲ್ಲಿ ಬರೀ ತರಬೇತು ಕಾರ್ಯಕ್ರಮಗಳು ಮತ್ತು ಸಾಯಂಕಾಲ ಕಾಂಗ್ರೆಸ್ ಕುಟುಂಬೋತ್ಸವ ಅನ್ನುವಂಥ ಕಾರ್ಯಕ್ರಮ ನಡೀತದೆ. ಇದಕ್ಕೂ ಕೂಡ ಎಲ್ರಿಗೂ ನಾವು ಸ್ವಾಗತವನ್ನು ಬಯಸ್ತೇವೆ. ಒಟ್ಟಿನಲ್ಲಿ ಪುತ್ತೂರಿನ ಅಭಿವೃದ್ಧಿಗೆ ಒಂದಷ್ಟು ಕಾರ್ಯಕ್ರಮಗಳು, ಅನುದಾನಗಳು ಬಂದಿದೆ. ಈ ಸಲ ಮುಖ್ಯಮಂತ್ರಿಯವರು ನಮಗೆ ರಸ್ತೆಗಾಗಿ ಸುಮಾರು 50 ಕೋಟಿ ರೂಪಾಯಿಯನ್ನು ಕೊಡ್ತೇನೆ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವಂಥ ಕೆಲಸಗಳನ್ನು ಕೂಡ ನಾವು ಕೈಗೆತ್ತಿಕೊಳ್ಳಿಕ್ಕಿದ್ದೇವೆ. ಇವಾಗಲೇ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಬೇಕಂತ ಆಲೋಚನೆ ಮಾಡಿದ್ವಿ. ಇದರಲ್ಲಿ ಸುಮಾರು 20 ಜನರ ತಂಡವನ್ನು ಮಾಡ್ತೇವೆ ಪಕ್ಷಾತೀತವಾಗಿ. ಇದರಲ್ಲಿ ಯಾವುದೇ ಪಕ್ಷದ ವಿಚಾರಗಳಿಲ್ಲ. ಸುಮಾರು 20 ಜನರ ತಂಡವನ್ನು ಮಾಡಿ ಇದರಲ್ಲಿ ಎಲ್ಲ ಪುತ್ತೂರಿನ ಉದ್ಯಮಿಗಳನ್ನು ಸೇರಿಸ್ಕೊಳ್ತೇವೆ. ಜೊತೆಯಲ್ಲಿ ಎಲ್ಲ ಪಕ್ಷದವರನ್ನು ಸೇರಿಸ್ಕೊಳ್ತೇವೆ. ಈ ಹಿಂದೆ ಅಲ್ಲಿ ಆಡಳಿತ ಸಮಿತಿಯಲ್ಲಿ ಇದ್ದವರನ್ನು ಸೇರಿಸ್ಕೊಳ್ತೇವೆ. ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಇವಾಗಲೇ ಏನು ಸರ್ಕಾರಕ್ಕೆ ಹೋಗಿದೆ, ಆ ಮುಖಾಂತರ ಅದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಎಲ್ಲ ಭಕ್ತಾದಿಗಳ ಸಹಕಾರವನ್ನು ಕೂಡ ಕೇಳ್ತೀವಿ. ಗ್ರಾಮ ಮಟ್ಟದಲ್ಲಿ ಎಲ್ಲ ಕಡೆಯಲ್ಲಿ ಸಮಿತಿಗಳನ್ನು ಮಾಡುವ ಮುಖಾಂತರ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಯಾವ ರೀತಿ ಆ ರೀತಿ ನಾವು ದೇವಸ್ಥಾನದ ಅಭಿವೃದ್ಧಿಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇದು ಈ 50 ಕೋಟಿ ಎಂಥದ್ದು ಗ್ರಾಮೀಣ ರಸ್ತೆಗಳಿಗೆ ಎಲ್ಲ ಗ್ರಾಮೀಣ ರಸ್ತೆಗಳಿಗೆ. ನೀವು 6 ತಿಂಗಳಲ್ಲಿ ಆಸ್ಪತ್ರೆ ಕಟ್ಟಡಕ್ಕೆ ಶಿಲಾನ್ಯಾಸ ಆಗ್ತದೆ, ಅದು ಆಗ್ತದ ಹೇಗೆ? ಆಗ್ತದಲ್ಲ, ಈಗ DPR ಆದ ಕೂಡಲೇ ದುಡ್ಡು ಮಂಜೂರಾಗ್ತದೆ. ಟೆಂಡರೇ ಈ DPR 20 ದಿವಸದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಹೌದೌದು, ಶಾರ್ಟ್ ಡೇಟ್.
ಸರ್ ಅದು ನೆನ್ನೆಗೆ ಡೇಟ್ ಮುಗಿದಿದೆ, DPR ಡೇಟ್ ನೆನ್ನೆಗೆ ಮುಗಿದಿದೆ. ನಿನ್ನೆಗೆ ಡೇಟ್ ಮುಗಿದೀಗ DPRಗೆ ಟೆಂಡರ್ ಆಗಲಿಕ್ಕೆ ಆಲ್ಮೋಸ್ಟ್ ಫಿನಿಶ್. 20 ಡೇಸ್ ಒಳಗೆ ಸಬ್ಮಿಟ್ ಮಾಡಬೇಕು. ಹಾಂ, ಸಬ್ಮಿಟ್ ಮಾಡಬೇಕು. ಟೆಂಡರ್ ನೆನ್ನೆಗೆ ಕ್ಲೋಸ್ ಆಗಿದೆ. ಮಾನಿ ಸಂಪಾಜೆ ಅದರ ಪ್ರಿಲಿಮಿನರಿ ಇದು ಮಾಡ್ತಾ ಇದ್ದಾರೆ, ಈಗ ಸರ್ವೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಷ್ಟೇ ಮಾಡ್ತಾ ಇದ್ದಾರೆ. ಅಲ್ಲ, ಅದಕ್ಕೆ ಈಗ ಅವರು ಪ್ರಿಲಿಮಿನರಿ ಅಂತ ಅದಕ್ಕೆ ಹೇಳಿದೆ. ಈಗ ಅವರಷ್ಟಕ್ಕೆ ಮಾಡ್ತಾರೆ, ಅವ್ರ ಅಲೈನ್ಮೆಂಟ್ ಸ್ಟೇಟ್ ಮಾಡ್ಕೊಂಡು ಯಾರ್ದಾರ್ದು ಜಾಗ ಎಷ್ಟು ಹೋಗ್ತದೆ ಅಂತ ನೋಡ್ತಾರೆ. ನಮಗೆ ಬೇಕಾದಾಗೆ ನೀವು ಹೇಳಿದಾಗೆ ಅಲ್ಲಲ್ಲಿ ಅದೀಗ ನಾವು ಡಿಸ್ಕಷನ್ ಮಾಡಬೇಕು ನೆಕ್ಸ್ಟ್ ರೌಂಡು. ಅದನ್ನು ಇಟ್ಕೊಂಡು ನಾವು ಡಿಸ್ಕಷನ್ ಮಾಡಬೇಕು. ಈಗ ನಮ್ಮ ಸಿಟಿಗೆ ಎಂಟರ್ ಆಗುವಾಗ ಒಂದು ಅಂಡರ್ ಪಾಸ್ ಮಾಡಬೇಕು. ಅದರಲ್ಲಿ ಫ್ಲೈಓವರ್ಗೆ ಅವಕಾಶಗಳಿಲ್ಲ. NHAI ಮಾತ್ರ ಫ್ಲೈಓವರ್ಗೆ ಅವಕಾಶ. ಆದಷ್ಟು ಗ್ರೀನ್ ಫೀಲ್ಡ್ ನೋಡ್ತಾ ಇರುವಂಥದ್ದು. NH ಅಲ್ಲಿ ಆದಷ್ಟು ಗ್ರೀನ್ ಫೀಲ್ಡ್ ಅಂದರೆ ನೆಲದಲ್ಲಿ ಹೋಗುವಂಥದ್ದು ಮ್ಯಾಕ್ಸಿಮಮ್. ಈಗ ಬೈ ಚಾನ್ಸ್ ಅಲ್ಲಿ ಫ್ಲೈಓವರ್ ರಿಕ್ವೈರ್ಮೆಂಟ್ ಇದೆ, ಸುಳ್ಳಿ ಅಂತ ತಗೊಳ್ಳಿ, ಅಲ್ಲಿ ಜಾಸ್ತಿ ಇದರಲ್ಲಿ ಹೋಗುವಾಗ ಡ್ಯಾಮೇಜ್ ಆಗ್ತದೆ ಅಂತಂದರೆ ಬೈಪಾಸ್. ಗ್ರೀನ್ ಫೀಲ್ಡ್ ಅಲ್ಲಿ ಸೋನಂಗೇರಿಯಾಗಿ ಹಾಗೆ ಬೈಪಾಸ್ ಮಾಡೋ ಪ್ಲ್ಯಾನ್ ಮಾಡ್ತಾರೆ. ಇಲ್ಲಿಗೆ ನಮಗೆ ಎಲ್ಲ ಬೈಪಾಸ್ಗೆ ಎಲ್ಲಿಯೂ ಅಂಥದ್ದು ಅವಕಾಶಗಳು ಅಂಥದ್ದೇನು ಇಲ್ಲ. ಮತ್ತು ಬೈಪಾಸ್ ನಗರ ಬೆಳೆಯುವುದು ಕಡಿಮೆ ಆಗ್ತದೆ. ಸೊ ನಮಗೆ ಒಂದು ಅಂಡರ್ ಪಾಸ್ ಬೇಕಾಗುವಂಥದ್ದು ಒಂದು ಎಂಟ್ರೆನ್ಸಲ್ಲಿ ನಮ್ಮ ಎಂಟರ್ ಆಗುವಾಗ, ಇನ್ನೊಂದು ಈ ಕಡೆ ಬೊಪ್ಪಳಿಗೆ ಮತ್ತು ಅಲ್ಲಿ ನಮ್ಮ ಪಾಣಂಜಿಗೆ ಹೋಗೋ ರೋಡ್ ಅದೆರಡಿಗೆ ಅಲ್ಲ, ಅದು ಹೇಗೆ ಮಾಡಿದ್ದಾರೆ ಅಂತ ನೋಡಬೇಕು. ನಮಗೆ ರಿಕ್ವೈರ್ಮೆಂಟ್ ಮೇನ್ ರೋಡು ಪುಣಚ ಹೋಗೋದು ನೀವು ಹೇಳಿದಲ್ಲ, ಪುಣಚ ಅದೆಲ್ಲ ಆಗ್ತದೆ. ಅದು ನಮಗೆ ಅಲ್ಲಿ ಮತ್ತು ದರ್ಬೆಹಳ್ಳಿ ಬೇಕಾಗ್ತದೆ. ದರ್ಬೆಹಳ್ಳಿ ಕೂಡ ನಾವು ಬರುವಾಗ ಆ ಕಡೆ ಬರುವಂಥ ವೆಹಿಕಲ್ ನಿಲ್ಲಿಸಿದರೆ, ಈಗ ಮೊದಲು NHAI ಮಾಡಿದಾಗೆ ಆಗುವ. ಈಗ ಬಂಟ್ವಾಳದಲ್ಲಿ ನೋಡಿ ಏನಿದೆ, ಕೆಳಗಡೆಯಿಂದ ಹೋಗೋದು ಮೇಲ್ಗಡೆಯಿಂದ ಹೋಗೋದು. ಸೂರತ್ಕಲ್ಲಿ ಕೆಳಗಡೆ ಒಂದು ಹೋಗೋದು ಮೇಲ್ಗಡೆ ಒಂದು ಹೋಗೋದು. ಈಗಲೇ ಪ್ರಾಪರ್ ಪ್ಲ್ಯಾನ್ ಮಾಡಿ ನಿಮ್ಮನ್ನೆಲ್ಲ ಕರೆದು ಒಂದು ಮೀಟಿಂಗ್ ಇಟ್ಟು ಅಧಿಕಾರಿಗಳ ಜೊತೆ ನಾವು ಒಂದು ರೌಂಡ್ ಮೀಟಿಂಗ್ ಮಾಡಿ ಮತ್ತು ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಫೈನಲೈಸ್ ಮಾಡ್ತೀವಿ. ಸರ್, ಈ ಕುಡಿಯುವ ನೀರಿನ ಯೋಜನೆ ಕೆಲವೊಂದು ಕಡೆಯಲ್ಲಿ ಜನರ ಹಣವನ್ನು ಪೋಲ್ ಮಾಡ್ತಾ ಇದೆ ಅಂತ ಒಂದು ಅನುಮಾನ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಈಗ ನೀವು ರಸ್ತೆಗೆ 50 ಕೋಟಿ ತರಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ನೀವು ಎಲ್ಲಿ ಕೆಲಸ ಮಾಡ್ತೀರಾ ಆ ರಸ್ತೆಯನ್ನೇ ಅವ್ರು ಹಾಳು ಮಾಡಿ ಹಾಕೊಂಡು ಹೋಗುವಂಥ ಕೆಲಸ ಎಲ್ಲ ಆಗ್ತಾ ಇದೆ. ಅದನ್ನು ಅವರಿಗೆ ತೋರಿಸಿದ್ರು ಕೂಡ ಕರೆಸಿ ಕೂಡ ಈಗ ಮೊನ್ನೆ ಕುಣಿತದಲ್ಲಾಗಲಿ ಅಡಿಕೆಯಲ್ಲಾಗಲಿ ಕೇಪಲ್ಲಾಗಲಿ ತೋರಿಸಿದೆ. ಆದರೂ ಕೂಡ ಅವರು ಅದನ್ನ ರಸ್ತೆಯಿಂದ ಕಣಿಗೆ ಹಾಕಿದ ಮಣ್ಣನ್ನು ತೆಗೆಯಲಿಲ್ಲ. ಮತ್ತೆ ಪುನಃ ಮಳೆ ಬರುವಾಗ ಕಣಿಗೆ ಮಣ್ಣು ತುಂಬಿಸ್ತಾ ಇದ್ದಾರೆ. ಇಂಥ ಪ್ರಕ್ರಿಯೆಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಡಾಮರ್ ಹೋದಲ್ಲಿಗೆ ಡಾಮರ್ ಆಗ್ತಾ ಇಲ್ಲ, ಕಾಂಕ್ರೀಟ್ಗಳನ್ನು ಬಟ್ ಅವ್ರು ರಸ್ತೆ ಮುಟ್ಲಿಕ್ಕಿಲ್ಲ. ಅವರು ಅಲ್ಲ ಮಾಡಿದ್ದಾರೆ, ಎಷ್ಟೋ ಕಡೆಯಲ್ಲಿ ಹಾಗೆ ಮಾಡಿದ್ದಾರೆ. ಅವರು ಕೂಡ ಅದನ್ನೇ ಮಾತಾಡ್ತಾರೆ. ಅಲ್ಲ, ನಾನು ಎರಡನ್ನೂ ಕೂಡ ಹೇಳ್ತಾ ಇದ್ದೇನೆ, ಒಟ್ಟಿಗೆ ಹೇಳ್ತಾ ಇದ್ದೇನೆ. ತುಂಬಾ ಕಡೆಯಲ್ಲಿ ಮಾಡಿದ್ರು. JJMನವ್ರದ್ದು ಕೆಲಸ ಮುಗೀತು. JJMನವ್ರದ್ದು ಕೆಲಸ ಮುಗಿದು ಅವ್ರು ಹ್ಯಾಂಡ್ ಓವರ್ ಮಾಡಿ ಹೋಗಿ ಆಯಿತು. ಇನ್ನೊಂದು 2 ಗ್ರಾಮ ಮಾತ್ರ 2 ಕಾಮಗಾರಿ ಬಾಕಿ ಇದೆ. ಆ ಕಾಮಗಾರಿ ಎಲ್ಲ ಮುಗಿದೆ. ಅಂದರೆ ಬೋರ್ವೆಲ್ ಹಾಕಿ ಟ್ಯಾಂಕಿ ಕಟ್ಟುವಂಥದ್ದು JJMದು ಮೊದಲಿದ್ದದ್ದು. ಈಗ ಎಲ್ಲೆಲ್ಲಿ ಟ್ಯಾಂಕಿ ಇದೆ ಅದಕ್ಕೆ ಬಹುಗ್ರಾಮ ಕುಡಿಯೋರು ಬಂದು ಫಿಲ್ಟರ್ಡ್ ಡ್ರಿಂಕಿಂಗ್ ವಾಟ್ರನ್ನು ಅದಕ್ಕೆ ಕನೆಕ್ಟ್ ಮಾಡುವಂಥದ್ದು ಇವರು ಕಾನ್ಸೆಪ್ಟು. ಇದರಲ್ಲಿ ಎಲ್ಲ ಪೈಪ್ ಕಟ್ ಮಾಡಬಾರ್ದು, ಜಾಯಿಂಟ್ ಇರಬಾರ್ದು, ಬೇರೆ ಪೈಪನ್ನು ಯಾರಿಗೂ ಮುಟ್ಲಿಕ್ಕೆ ರೈಟ್ ಇಲ್ಲ. ಡಿಸ್ಟ್ರಿಬ್ಯೂಷನ್ ಓಲ್ಡ್ ಡಿಸ್ಟ್ರಿಬ್ಯೂಷನ್ ಇರ್ತದೆ ಮತ್ತು ಟ್ಯಾಂಕಿಗೆ ನೀರು ಹಾಕುವಂಥದ್ದು. ಬಟ್ ಅವರು ರೋಡ್ ಕಟ್ ಮಾಡಲಿಕ್ಕೆ ಎಲ್ಲ ಅವರಿಗೆ ಪ್ರೊವಿಷನ್ ಅದರಲ್ಲಿ ಬೇಕಾದಷ್ಟು. ಬಟ್ ಅದನ್ನು ಯಾವುದನ್ನು ದುರಸ್ತಿ ಮಾಡ್ತಾ ಇಲ್ಲ. ಈಗ ಮನೆಗಳಿಗೆ ಹೋಗುವ ಸಂಪರ್ಕ ವ್ಯವಸ್ಥೆಯನ್ನು ಕೂಡ ಕಟ್ ಮಾಡಿ ವಾರಗಟ್ಟಲೆ ಅದನ್ನು ಕಟ್ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಇಂಜಿನಿಯರ್ಗಳು ಏನ್ ಹೇಳ್ತಾ ಇದ್ದಾರೆ, ಒಂದು 100 ಮೀಟರ್ ಹಾಕಿದ್ರೆ ಆ ಪೈಪನ್ನು ಹಾಕಬೇಕು, 100 ಮೀಟರ್ ಅದೇ ದಿವಸ ಕ್ಲೋಸ್ ಮಾಡಬೇಕು. ಬಟ್ ಇವರು 6 ದಿವಸ 8 ದಿವಸ ಅಧಿಕಾರಿಗಳು ಬರುವಾಗ ಕೂಡ 1 ಕಿಲೋಮೀಟರ್ 2 ಕಿಲೋಮೀಟರ್ ಓಪನ್ ಇದ್ದದನ್ನು ಅವರೇ ನೋಡಿದ್ದಾರೆ. ಬಟ್ ಅದಕ್ಕೆ ಎಲ್ಲೂ ಆಕ್ಷನ್ ಆಗ್ತಾ ಇಲ್ಲ. ಗೇಟ್ ಮುಂದೆ ಆಕ್ಚುಲಿ ಬಿಡಬೇಕು ಅವರು, ಏನು ಅಲ್ಲ, ಅವರು ಮಾಡಿ ಇಮಿಡಿಯೇಟ್ ಬಂದ್ ಮಾಡಬೇಕು. ಅದನ್ನ ಎಲ್ಲೂ ಮಾಡ್ತಾ ಇಲ್ಲ. ಅಡಿಕೆಯಲ್ಲಿ ಮೊನ್ನೆ 1 ವಾರ ಕುಡಿಯುವ ನೀರಿನ ಪೈಪ್ಲೈನ್ ಅನ್ನೇ ಕಟ್ ಮಾಡಿ ಹಾಕಿದ್ದಾರೆ, ಮಾಡಲೇ ಇಲ್ಲ. ಕನೆಕ್ಟಿವಿಟಿ ರೋಡ್ಗಳು 4 ದಿವಸ ಕಟ್ಟಿತ್ತು. ಅದನ್ನು ತೋರಿಸಲ್ಲ. ಈಗ ಕೆಲವು ಮೇಜರ್ ಅವರಿಗೆ ಕೇಳಿದ್ರೆ ಅಭಿವೃದ್ಧಿ ಕಾರ್ಯ ನೀವು ಮಾತಾಡಬಾರ್ದು ಅಂತ ಹೇಳುವಾಗ ಉತ್ತರ ಕೊಡ್ತಾ ಇದ್ದಾರೆ. ಬಟ್ ಜನರಿಗೆ ಓಡಾಡಲಿಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅಲ್ಲ, ಒಂದು ಈಗ ಅಭಿವೃದ್ಧಿ ಕಾರ್ಯಗಳು ಆಗುವಾಗ ಒಂದು ಚಿಕ್ಕ ಪುಟ್ಟ ತೊಂದರೆಗಳು ಆಗ್ತದೆ, ಸ್ವಾಭಾವಿಕವಾಗಿ ಆಗ್ತದೆ. ಕೆಲವು ಸಲ ಇವರ ಮೇನ್ ಲೈನ್ ಪೈಪ್ ಹೋಗ ಅಲ್ಲಿ ಪಂಚಾಯತಿದು ಪೈಪ್ಗಳು ಹೋಗ್ತದೆ, ನಮಗೆ ಕೂಡ ಕಂಪ್ಲೇಂಟ್ ಬಂದಿದೆ. ಅದನ್ನು ಕೂಡಲೇ ಅವರು ರೆಕ್ಟಿಫಿಕೇಶನ್ ಮಾಡುವಂಥ ಕೆಲಸ ಮಾಡಬೇಕು. ಅದಕ್ಕೆ ನಾವು ಸೂಕ್ತ ಕ್ರಮವನ್ನು. ಅಲ್ಲ, ನಾನೀಗ ಅಲ್ಲಿ ಒಂದು 2-3 ಕಡೆ ಭೇಟಿ ಮಾಡಿ
ಈಗ ಅಲ್ಲಿ ಫಿಲ್ಟ್ರೇಷನ್ ಪ್ಲ್ಯಾಂಟ್ ಮಾಡೋಲ್ಲೂ ಭೇಟಿ ಮಾಡಬೇಕು. ಅವರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಅದಕ್ಕೆ ಯಾವ ರೀತಿ ಸಮಸ್ಯೆ ಇದೆ ಅಂತ ಹೇಳೋದನ್ನ ಅಧಿಕಾರಿಗಳು ಒಪ್ಕೊಳ್ತಾರೆ ಸರ್. ಬಟ್ ಅದನ್ನು ಸರಿ ಮಾಡಿ ಸಮಸ್ಯೆ ಬರ್ತದೆ ಅಂದರೆ ದೊಡ್ಡ ಮೇಜರ್ ಪ್ರಾಜೆಕ್ಟ್. ಹಾಂ, ರೋಲಿಂಗ್ ಮಿಷಿನ್ ಅನ್ನ ರೋಡ್ ಸೈಡ್ ಅಲ್ಲಿ ಇಟ್ಟ ಕೂಡಲೇ ರೋಲಿಂಗ್ ಅಲ್ಲಿ ಮಿಷಿನ್ ಇದೆ, ಇಲ್ಲಿ ಮಿಷಿನ್ ಇದೆ ಹೇಳ್ತಾರೆ, ಬಟ್ ರೋಲಿಂಗ್ ಮಾಡ್ತಾ ಇಲ್ಲ. ವಿಟ್ಲ ಕಾಮಕ್ಕ ರೋಡ್ ಅಲ್ಲಿ ಒಂದೇ ಒಂದು ಚರಂಡಿ ಇಲ್ಲ. ಮಳೆ ಬಂದ ಮೇಲೆ ಏನಂತಂದ್ರೆ ಮಣ್ಣು ಬೆಟ್ಟಿದೆ, ಮಣ್ಣು ಡ್ರೈ ಆದ್ಮೇಲೆ ಮಾಡ್ತೀವಿ ಅಂತ. ರಂಜಿತ್ ಅವರ ಬಹುಗ್ರಾಮ ಕುಡಿಯೋರು ಸರ್, ಈಗ ಮಳೆಗಾಲ ಬರುತ್ತೆ, ರಸ್ತೆಯ ಬದಿಯಲ್ಲಿ, ರಸ್ತೆಯ ಎಷ್ಟು ಹತ್ತಿರ ಅಂದ್ರೆ ಕಾಂಕ್ರೀಟ್ ರಸ್ತೆಯ ಬದಿಯಲ್ಲೇ ಹಾಕೊಂಡು ಹೋಗಿದ್ದಾರೆ. ಮಳೆಗಾಲ ಬಂದಾಗ ಮಣ್ಣು ಸಿಂಕ್ ಆಗ್ತದೆ. ಆಗ ಆಗಿದೆ, ಆಲ್ರೆಡಿ ಆಗಿದೆ. ಬಹುಗ್ರಾಮ ಕುಡಿಯೋರ್ದು ಮೀಟಿಂಗ್ ಮತ್ತು ಅಧಿಕಾರಿಗಳದ್ದು ಮೀಟಿಂಗ್ ಇದು ಕೇಪಿನಲ್ಲಿ ಸಿಂಕ್ ಆಗಿದೆ. ಕಾಂಕ್ರೀಟ್ ಆಲ್ರೆಡಿ 2 ಇಂಚು ಜಗ್ಗಿ ಆಗಿದೆ. ಮಂದೇ ಆಗ್ಬೋದು ಅಲ್ವಾ? ಟೈಮ್ ಬೇಕು ಅದಕ್ಕೆ. ಮುಕ್ಕಾಲು ಇವರನ್ನೆಲ್ಲ ಕರಿಬೇಕು, ಎಲ್ಲರನ್ನು ಕರೆದು ಸರಿಯಾಗಿ ವ್ಯವಸ್ಥಿತವಾಗಿ ಕರೀರಿ. ಅಧಿಕಾರಿಗಳು ಇಒ ಅಲ್ಲಿ ಬಂಡೆ ಬೇಡ, ಕರೆಕ್ಟ್ ಒಂದು ದಿವಸ ನೋಡಿ ಟೈಮ್ ನೋಡಿ ಸೆಟ್ ಮಾಡಿ ಕರಿ. ಒಂದೂವರೆ ಗಂಟೆ ಬೇಕು. ಇಒನು ಕರಿಬೇಕು. ಪಿ ಡಿ ಒಗಳು ಅಲ್ಲೇ ಕರೆದ್ರೂ ಆಗ್ತದೆ. ತಾಲೂಕ್ ಪಂಚಾಯತ್ ಸರ್ ನೋಡಿ, ಡಾಮರ್ಗಳನ್ನು ಯಾವ ರೀತಿ ಕಿತ್ತಾಗ್ತಾ ಇದ್ದಾರೆ ನೋಡಿ. ಇದನ್ನ ಪ್ಯಾಚ್ ವರ್ಕ್ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅವ್ರು ಮಾಡೋದಿಲ್ಲ, ಇದ್ದಾಗೆ ಓಡ್ತಾರೆ. ಅಷ್ಟು ಗಡಿಬಿಡಿಯಲ್ಲಿ ಆಗಲ್ಲಪ್ಪ. ಅದಕ್ಕೆ ಪ್ರೊಫೆಷನಲ್ 2-3 ಅವರ್ಸ್ ಬೇಕು. ಅಲ್ಲೆಲ್ಲ ಪಿ ಡಿ ಒಗಳ ಹತ್ರ ಕರಿಬೇಕು, ಆನಂತರ ಇಒ ಕರಿಬೇಕು. ತಾಲೂಕ್ ಪಂಚಾಯತಲ್ಲೇ ಕರೀರಿ, ಅಫಿಷಿಯಲಿ ಮಾಧ್ಯಮದವರು ಕರೀರಿ. ಮತ್ತೆ ಈ ಪ್ರವಾಸೋದ್ಯಮದಲ್ಲಿ 2013ರಲ್ಲಿ ಪಡುಮಲೆಗೆ 5 ಕೋಟಿ ಸಿದ್ದರಾಮಯ್ಯ ಸರ್ಕಾರದ ಬಜೆಟಲ್ಲಿ ಮಂಜೂರಾಗಿತ್ತು. ಅದು ಇತ್ತೀಚಿನ ತನಕ 1.5 ಕೋಟಿಯನ್ನು ಎಸಿ ಅಕೌಂಟಲ್ಲಿ ಇರ್ತದೆ. ಅದು 1 ರೂಪಾಯಿದು ಕೆಲಸ ಆಗಲಿಲ್ಲ ಇಷ್ಟವರೆಗೆ. ನೀವು ಮೊನ್ನೆ ಸದನದಲ್ಲಿ ಮಾತಾಡುವಾಗ ಗೆಜ್ಜೆಗಿರಿ ಅಂತ ಹೇಳಿದ್ದೀರಿ, ಆದರೆ ಅದು ಪ್ರೈವೇಟ್. ಇದು ಪಡುಮಲೆ ಅಂತ ಶಕುಂತಲಾ ಶೆಟ್ಟಿ ಅವರು ಹೇಳಿದ್ದು ಏನು ಅಂತ ಹೇಳಿದರೆ, ಸರ್ಕಾರದ ಪ್ರವಾಸೋದ್ಯಮ ಇದಕ್ಕೆ ವ್ಯಾಪ್ತಿಗೆ ಅದು ಬರಲಿಲ್ಲ, ಹಾಗೆ ಅದು ದುಡ್ಡು ಖರ್ಚಾಗಲಿಲ್ಲ ಅಂತ. ಈಗ ಬಡವಳಿದ ಪ್ರಸ್ತಾವ ಇಲ್ಲ. 1 ರೂಪಾಯಿ ಕೂಡ ನನಗೆ ನೀವು ಹೇಳಿದಾಗೆ ಮಾಹಿತಿ ಹೇಳಿದರು. ನಾನು ಕಳೆದ ಸರಿ ಜುಬಿನ್ ಇರುವಾಗ ಎ ಸಿ ಅವರು ಇರುವಾಗ ಕರೆದು ಎಲ್ಲ ಅಕೌಂಟಲ್ಲಿ ಅದೆಲ್ಲ ದುಡ್ಡು ವಾಪಸ್ ಹೋಗಿದೆ. ಅದು ಹಿಂದೆ ಎ ಸಿ ಅವರನ್ನು ಅದಕ್ಕೆ ಇದು ಮಾಡಿ ಒಂದು 30 ಲಕ್ಷ, ಹೌದು, ಒಂದು 30-40 ಲಕ್ಷ ಖರ್ಚಾಗಿದೆ. 1-1.5 ಕೋಟಿಯನ್ನು ಬಂದಿತ್ತಂತೆ. ಬಾಕಿ ಅಷ್ಟೇ. ಸರ್, ಬರೀ ಹೇಳಿದ್ರೆ ಸಾಕಾಗುದಿಲ್ಲ. ನೀವು ಬಜೆಟಲ್ಲಿ ಬರೋದಿಲ್ಲ, ಬಜೆಟ್ ಬರೋದಿಲ್ಲ. ಪಡುಮಳೆ ಹೇಳಿದ್ದು ನಾನು. ಗೆಜ್ಜೆಗೇರಿ ಪಡು, ನಾವು ಅದನ್ನು ಸುತ್ತಮುತ್ತ ಏರಿಯನ್ನು ಗೆಜ್ಜೆಗೇರಿ ಪಡುಮಳೆ ಅಂತ ಹೇಳುದು. ಕ್ಷೇತ್ರ ಅದೇ ಪಕ್ಕ ಅಕ್ಕಪಕ್ಕ ಅಲ್ಲಿ 2 ಕಮಿಟಿ ಮಾಡ್ಕೊಂಡಿದ್ದಾರೆ ಅವರು ಅಷ್ಟೇ. ಇದು ಗೆಜ್ಜೆಗಿರಿ, ಇದು ಪಡುಮಳೆ ಅಂತ. ಅದು ಅವರ ಒಳಗೆ ಎಲ್ಲ ಉಳಿದಿರ್ತೇವೆ. ನಾವು ಒಟ್ಟು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥದ್ದು. ಅವರ ಒಳಗೆ ಬಿಟ್ಟದ್ದು, ಅವರ ಒಳಗೆ ಚರ್ಚೆ ಬಿಟ್ಟರೆ ಅವರಿಗೆ ಬಿಟ್ಟು. ನಾನು ನೋಡಿ, ಬಜೆಟಲ್ಲಿ ಬಂದ ಕೂಡಲೇ ಇಂಪ್ಲಿಮೆಂಟೇಷನ್ ಆಗೋದಿಲ್ಲ. ಬಜೆಟನ್ನು ಅದರ ಬೆನ್ನ ಹಿಂದೆ ಹೋಗಬೇಕು. ಪ್ರತಿ ಕಡತದ ಹಿಂದೆ ಬೆನ್ನ ಹಿಂದೆ ಹೋದರೆ ಮಾತ್ರ ಆ ಕೆಲಸಗಳು ಆಗ್ತದೆ. ಬಜೆಟಲ್ಲಿ ಬಂದ ಕೂಡಲೇ ಅದನ್ನು ಮಾಡುವಂಥ ಎಲ್ಲ ಅಧಿಕಾರಗಳು ಇರ್ತದೆ. ಅದಕ್ಕೆ ಬಜೆಟಲ್ಲಿ ಬಂದಾಗ ಅದಕ್ಕೆ 1,60,00,000 ರೂಪಾಯಿ ದುಡ್ಡು ಬಂದಿದೆ. ಇಲ್ಲಿ ಇಂಪ್ಲಿಮೆಂಟೇಷನ್ನೇ ಮಾಡಲಿಲ್ಲ, ಮತ್ತೆ ಇಲ್ಲಿ ದುಡ್ಡು ಬರ್ತದೆ. ನಮಗೆ 5 ಕೋಟಿ ರೂಪಾಯಿ ಕೊಡಬೇಕು ಅಂತ ಕೇಳಿದ್ವಿ ನೆಕ್ಸ್ಟ್ ಬಜೆಟಲ್ಲಿ ಆಕ್ಷನ್. ಅಂದರೆ ಪುತ್ತೂರಿಗೆ ಬಂದಾಗ ಔಟ್ಸ್ಕಟ್ ಎಲ್ಲಿಗೆ ಹೋಗಬೇಕಂತ ಬೇಕಲ್ಲ, ಹಾಗೆ ಇಲ್ಲಿ ಒಂದು ಪ್ರವಾಸೋದ್ಯಮ ತಾಣ ಆಗ್ತದೆ. ಈಗ ನಮ್ಮ ಕೌಡಿಚಾರಿಯಿಂದ ಮೇಲೆ ಹೋಗುವಾಗ ಈಗ 5 ಕೋಟಿ ರೂಪಾಯಲ್ಲಿ ರಸ್ತೆ ನಾವು ಮಾಡ್ತಾ ಇದ್ದೀವಿ. ಕೆಯ್ಯೂರು ಮಧ್ಯದಲ್ಲಿ ಆ ಫಾರೆಸ್ಟ್ ಇದೆ ನೋಡಿ, ಅಲ್ಲಿ ಕೂಡ ಟೂರಿಸಂ ಡೆವಲಪ್ ಮಾಡಬಹುದು. ಕನ್ಯಾ ಅಲ್ಲಿ ಕಾಡು ಪ್ರಾಣಿಗಳೆಲ್ಲ ಇದ್ದಾವೆ. ಒಂದು ಸ್ವಲ್ಪ ಟೂರಿಸಮ್ಗೆ ಆ ಕಡೆಯಿಂದ ನಮ್ಮ ನ್ಯಾಷನಲ್ ಹೈವೇ ಎಲ್ಲ ಬಂದರೆ ಆ ಕಡೆಯಿಂದ ಟೂರಿಸಮ್ ಅಟ್ರ್ಯಾಕ್ಟ್ ಮಾಡಿ. ಟೂರಿಸಮ್ನಷ್ಟು ಬೆನಿಫಿಟ್ ಇರುವಂಥದ್ದು ಬೇರೆ ಯಾವುದೂ ಇಲ್ಲ. ಈಗ ಇಂಡಸ್ಟ್ರಿ ಯಾರೂ ಕೂಡ ವರ್ಷದಲ್ಲಿ 1 ಸಲ ಟೂರಿಸಮ್ ಹೋಗ್ತಾರೆ. ಪುತ್ತೂರಿಗೆ ಸ್ಟಾರ್ ಹೋಟ್ಲ್ ಬರಬೇಕಂತ ನಮ್ಮ ಕನಸಿದೆ. ಅಟ್ಲೀಸ್ಟ್ 4 ಸ್ಟಾರ್ ಹೋಟೆಲ್ಸ್ ಪುತ್ತೂರಿಗೆ ಬರಬೇಕು. ಅದಕ್ಕೂ ಕೂಡ ನಾವು ಪ್ರೈವೇಟ್ ಪಾರ್ಟಿಸಿಪೇಷನ್ ನೋಡ್ತಾ ಇದ್ದೀವಿ. ಒಂದು ಹೋಟೆಲಿಗೆ ಮೆಡಿಕಲ್ ಕಾಲೇಜ್ ಬರ್ತದೆ. ಮೆಡಿಕಲ್ ಕಾಲೇಜ್ ಬರುವಾಗ ಸುಮಾರು 7,500 ಜನ ಇಲ್ಲಿಗೆ ಬರ್ತಾರೆ. ನರ್ಸಿಂಗ್ ಇರ್ಬೋದು, ಬಾಕಿದಿರ್ಬೋದು, ಬೇರೆ ಬೇರೆ ಇಂಟರ್ನ್ಯಾಷನಲ್ ಕಂಪನಿಯವರು, ಪ್ರಾಡಕ್ಟ್ ಸಪ್ಲೈ ಮಾಡೋರು, ಅವರು ಇರೋ ಮಿಷನರಿ ಸರ್ವಿಸ್ಗೆಲ್ಲ ಬರ್ತಾರೆ.
ಸೊ ಒಂದು ಸ್ಟಾರ್ ಹೋಟೆಲ್ ಕೂಡ ಬೇಕು ಇಲ್ಲಿಗೆ. ಅದಕ್ಕೂ ಕೂಡ ಪ್ರೈವೇಟ್ ಪಾರ್ಟಿಸಿಪೇಷನ್ ನೋಡ್ತಾ ಇರ್ತೀವಿ. ಒಂದು ಸ್ಟಾರ್ ಹೋಟೆಲ್ನ ಹಿಲ್ಟನ್ ಅವ್ರ ಹತ್ರ ಮಾತಾಡಿದ್ದೀವಿ, ಆನಂತರ ತಾಜ್ ಅವ್ರ ಹತ್ರ ಮಾತಾಡಿದ್ದೀವಿ. ಈ ಥರ 2-3 ಹೋಟೆಲ್ನವ್ರ ಹತ್ರ ಕೂಡ ಡಿಸ್ಕಸ್ ಮಾಡಿ 5 ಎಕರೆ ಜಾಗ ಇಲ್ಲಿ ಯಾರಾದರೂ ಮಾಡಿಕೊಡ್ತೀವಿ ನಿಮಗೆ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು ನಮ್ಮ ಇದು ಬೆಳ್ಳಿಪ್ಪಾಡಿ ಕಠಾರದಿಂದ ಮೇಲ್ಗಡೆ ಏನು ನೀರು ನಿಲ್ತದೆ ಆ ಡ್ಯಾಮ್ ಆದರೆ ಬ್ಯಾಕ್ ವಾಟ್ರಲ್ಲಿ ಬ್ಯೂಟಿಫುಲ್ಲಾಗಿ ಅದರ ಮೇಲೆ ಭಾಗ ಎಲ್ಲ ಡೆವಲಪ್ ಆಗ್ತದೆ. ಅದನ್ನೆಲ್ಲ ಸಿಲೆಕ್ಟ್ ಮಾಡಿ ಅಲ್ಲಿ ಹೋಟೆಲುಗಳಿಗೆ, ಅಲ್ಲೇ ಮೆಡಿಕಲ್ ಕಾಲೇಜ್ ಇರ್ತದೆ, ಅಲ್ಲೆಲ್ಲ ಆ ಕಡೆ ಬರ್ತದೆ, ಪಶುವೈದ್ಯಕೀಯ ಕಾಲೇಜು ಆ ಕಡೆ ಆಯಿತು. ಈ ಕಡೆ ಬಂದರೆ ಡೆವಲಪ್ ಆಗ್ತದೆ, ಒಳ್ಳೆ ಜಾಗ ಡೆವಲಪ್ ಆಗ್ತದೆ. ಈಗಲೇ 30 ಲಕ್ಷ ರೂಪಾಯಿ ಮಾರುವವರು 1 ಕೋಟಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಆ ಕಡೆ ಎಲ್ಲ ಜಾಗಗಳಿಗೆಲ್ಲ ಮೆಡಿಕಲ್ ಕಾಲೇಜ್ ಅನೌನ್ಸ್ವಾಗಲೇ ಜಾಗ ಬೇರೆ ಆಗಿದೆ. ಈಗ ಒಳಚರಂಡಿ ವ್ಯವಸ್ಥೆ ಅದಕ್ಕೆ ಪ್ಲಾಂಟ್ ಆಗ್ತದೆ ಅಂತ ಹೇಳಿ ಅದು ಚಿಕ್ಕಮಗಳೂರಲ್ಲಿ ಆಗಿದೆ. ಅಲ್ಲೇ ಪಕ್ಕದಲ್ಲಿ ಅದು ನಿವೇಶನದ್ದು ಕೂಡ ಸಮಸ್ಯೆ ಆಗಿ ನಗರಸಭೆಯಿಂದ ಯಾರೊಬ್ಬರ ಮೇಲೆ ದೂರು ಕೊಟ್ಟೆಲ್ಲ ಆಗಿತ್ತು. ಈಗ ಅವರಿಗೆ ಕೂಡದಿಂದ ಪರವಾನಗಿಯನ್ನು ಕೊಡಲಾಗಿದೆ. ಯಾರೋ ಜಿಲ್ಲೆಯ ಪ್ರಭಾವಿಗಳು ಮತ್ತು ಕಾಂಗ್ರೆಸ್ಸಿನ ದುಷ್ಟ ಶಕ್ತಿಗಳು ಸೇರಿಕೊಂಡು ಒತ್ತಡವನ್ನು ಹಾಕಿ ಮಾಡಲಾಗಿದೆ ಅಂತ ಒಂದು ಆರೋಪ ಕೂಡ ಪ್ರೆಸ್ ಮೀಟಲ್ಲಿ ಬಂದಿತ್ತು. ಇದರ ಬಗ್ಗೆ ತಮ್ಮ ಯಾವುದು ದುಷ್ಟಶಕ್ತಿ ಅಂದರೆ ನಮಗೆ ಅರ್ಥ ಆಗಿಲ್ಲ. ನೋಡಿ, ಯಾರು ಉದ್ಯಮ ಮಾಡುವವರಿಗೆ ನಾವು ವಿರೋಧಿಗಳಲ್ಲ. ಆ ಪಕ್ಷ ಈ ಪಕ್ಷ ಅಂತ ನೋಡಿ ಉದ್ಯಮ ಮಾಡುವವರಿಗೆ ನಾವು ವಿರೋಧಿಗಳಲ್ಲ. ಉದ್ಯಮಗಳು ಇದ್ದರೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಲಿಕ್ಕೆ ಸಾಧ್ಯ. ಯಾಕಂದರೆ ಅವರು ಟ್ಯಾಕ್ಸ್ ಕಟ್ತಾರೆ. ಟ್ಯಾಕ್ಸ್ ಕಟ್ಟುವವರಿಗೆ ಗೌರವ ಕೊಡುವಂಥ ಪ್ರವೃತ್ತಿಯನ್ನು ನಾವು ಕಲಿಬೇಕು. ಬೇರೆ ನೀವು ಫಾರಿನ್ ದೇಶಗಳಿಗೆ, ಬೇರೆ ದೇಶಗಳಿಗೆ ಹೋದರೆ ಟ್ಯಾಕ್ಸ್ ಕಟ್ಟುವವರಿಗೆ, ಉದ್ಯಮಿಗಳಿಗೆ ಅವರಿಗೆ ಬೇರೆ ಬೇರೆ ಬೆನಿಫಿಟ್ಗಳನ್ನು ಕೊಡ್ತಾರೆ. ಅವನಿಗೆ ಏರ್ಪೋರ್ಟಿಗೆ ಹೋದರೆ ಲಾಂಜಲ್ಲಿ ಆ್ಯಕ್ಸೆಸ್ ಕೊಡುವಂಥದ್ದು, ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡುವಂಥದ್ದು. ದುರದೃಷ್ಟಕರ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಟ್ಟುವವನಿಗೆ ಅವನಿಗೆ ಹೊರತು ಅವರನ್ನು ರೆಕಗ್ನೈಸ್ ಮಾಡುವವರು ಯಾರೂ ಇಲ್ಲ. ಅವನ ಮೇಲೆ ಒಂದು ಇನ್ಕಮ್ ಟ್ಯಾಕ್ಸ್ ಡಾಲಿ ಪುನಃ ಬೇಕಿದ್ರೆ. ಟ್ಯಾಕ್ಸ್ ಕಟ್ಟೋದು ಗುಳುಮ ಮಾಡೋರು ಎಷ್ಟೋ ಜನ ಇದ್ದಾರೆ ಈ ದೇಶದಲ್ಲಿ, ಅವರನ್ನು ಕೇಳೋರಿಲ್ಲ. ನೀವು ಈಗ ಲೇಔಟಿಗೆ ಬಂದರೆ, ಲೇಔಟಿನ ವಿಚಾರಕ್ಕೆ ಬಂದರೆ ನೋಡಿ, ಆ ಲೇಔಟು ಎದುರುಗಡೆ ಇದೆ. ಅದರ ಹಿಂದುಗಡೆ ನಾವು ನಗರಸಭೆಗೆ ಕೊಟ್ಟಿರುವಂಥ 5 ಎಕರೆ ಜಾಗ, 5.5 ಎಕರೆ ಜಾಗ ಇದೆ. ಈ ನಗರಸಭೆಯ ಜಾಗಕ್ಕೆ ಹೋಗಬೇಕಿದ್ರೆ ಈ ಲೇಔಟು ದಾಟಿ ಹೋಗಬೇಕು. ಇವರು ಲೇಔಟಿನವ್ರದ್ದು ಏನೂ ತೊಂದರೆ ಇಲ್ಲ, ಕಾನೂನಾತ್ಮಕವಾಗಿ ಅವರು ಪರ್ಫೆಕ್ಟ್ ಮಾಡಿದ್ದಾರೆ. ಅವರು ನಾಳೆ ಕೋರ್ಟಿಗೆ ಹೋದರೆ ಕೂಡ ಅವರಿಗೆ ಮಂಜೂರು ಮಾಡಬೇಕು ಅಂತ ಆದೇಶಗಳು ಬರ್ತದೆ. ಎಲ್ಲ ಅದನ್ನು ಅವರ ಗೈಡ್ಲೈನ್ಸನ್ನು ಪರಿಗಣನೆಗೆ ತಗೊಂಡು ಮೂಡದಲ್ಲಿ ಅವರಿಗೆ ಅಪ್ರೂವಲ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಲೇಔಟ್ಗೆ ಅಪ್ರೂವಲ್ ಕೊಟ್ಟರೆ ಏನು ರಸ್ತೆಗಳಿದೆ 60 ಫೀಟಿದ್ದು ಮತ್ತು 40 ಫೀಟಿದ್ದು ರಸ್ತೆಗಳಿದೆ, ಅವರು ಅದನ್ನು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಬೇಕು. ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿದ ಕೂಡಲೇ ಆ ರಸ್ತೆಗಳೆಲ್ಲ ನಗರಸಭೆಯದ್ದು ಆಗ್ತದೆ. ಅವರಿಗೆ ಹೋಗಲಿಕ್ಕೆ ನಮ್ಮ 5.5 ಎಕರೆ ಹೋಗಲಿಕ್ಕೆ ಫಸ್ಟ್ ಕ್ಲಾಸ್ ಅಪ್ರೋಚು ಸಿಗ್ತದೆ. ಈಗ ಅಪ್ರೋಚ್ಗಳಿಲ್ಲ. ಯಾವತ್ತು ಅಪ್ರೂವಲ್ ಆದ ಕೂಡಲೇ ಅವರು ನಗರಸಭೆಗೆ ಹೋಗಿ ಹ್ಯಾಂಡ್ ಓವರ್ ಮಾಡಿದ ನಂತರ ಅವರ ಲೇಔಟನ್ನು ಸೇಲ್ ಮಾಡಲಿಕ್ಕೆ ನಾವು ಪರ್ಮಿಷನ್ ಕೊಡುವಂಥದ್ದು. ಆದರೆ ಎಲ್ಲ ರಸ್ತೆಗಳು ನಗರಸಭೆಯ ಸ್ವಾಧೀನಕ್ಕೆ ಬರ್ತದೆ ಮತ್ತು ನಗರಸಭೆಗೆ ಆ ಜಾಗಕ್ಕೆ ಹೋಗಲಿಕ್ಕೆ ಅಪ್ರೋಚ್ ಆಗ್ತದೆ. ಮತ್ತು ಬೇರೆಯವರ ಒತ್ತಡಗಳು ನಮಗೆ, ನಾವು ಅಭಿವೃದ್ಧಿ ಬಗ್ಗೆ ಯಾವುದೇ ಚಿಂತನೆಗಳು ನಮ್ಮ ಹತ್ರ ಅದರಲ್ಲಿ ಸೆಕೆಂಡ್ ಥಾಟ್ಸೇ ಇಲ್ಲ. ಆದ್ಯತೆ ಕೊಡುವಂಥದ್ದು ಅಲ್ಲಿ. ಮತ್ತು ಅವರಿಗೂ ಕೂಡ ಹೇಳಿದ್ದೇವೆ, ನಾವು ಅದನ್ನು ಬದಲಾವಣೆ ಮಾಡುವಂಥ ವಿಚಾರಗಳು ಇಲ್ಲ. STP ಫ್ಲ್ಯಾಟ್ ಮಾಡಿದರೆ ಈ ಫ್ಲ್ಯಾಟಿಗೂ ಏನು ಸೈಟ್ಗಳಿಗೂ ಏನು ತೊಂದರೆ ಆಗೋದಿಲ್ಲ, ಅಲ್ಲಿ ಏನು ವಾಸನೆ ಬರುವುದಿಲ್ಲ, ಅಲ್ಲಿ ಶುದ್ಧ ನೀರು ಆಗ್ತದೆ. ಈಗ ಮಂಗಳೂರಿನಲ್ಲಿದ್ದರೆ ಕೊಡಿಯಾರ ಬೈಲಿನಲ್ಲಿ ಹಾರ್ಟ್ ಆಫ್ ದ ಸಿಟಿ ಅಲ್ಲಿ ಫಿಲ್ಟ್ರೇಷನ್ ಪ್ಲ್ಯಾಂಟ್ಗಳು ಇದೆ, ಏನು ಸ್ಮೆಲ್ಲುಗಳು ಏನು ಬರುವುದಿಲ್ಲ. ನೀರು ಶುದ್ಧೀಕರಣ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಹೊರತು ಇಲ್ಲಿ ಬೇರೆ ಏನು ವ್ಯತ್ಯಾಸಗಳು. ಒತ್ತುವರಿ ಮಾಡಿದ ಯಾವ ಜಾಗ ಇಲ್ಲ, ಯಾವುದೇ ಮುತುವಜ್ಜಿ ಇಲ್ಲದೆ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ. ದರ್ ಇಸ್ ನೋ ಕಾಂಪ್ರಮೈಸ್. ಈಗ ಆರೋಪ ಮಾಡಿದವರು ಹಿರಿಯ ಕಾಂಗ್ರೆಸ್ ಮುಖಂಡ, ನಗರಸಭೆಯ ಬಗ್ಗೆ ಆಳವಾದ ಜ್ಞಾನ ಇದ್ದ ವ್ಯಕ್ತಿ, ಅವರೇ ಈ ರೀತಿ ಆರೋಪ ಮಾಡಿದ್ದು, ಅದು ನಿಮ್ಮದೇ ಪಕ್ಷದವರು. ಕಾಂಗ್ರೆಸ್ ಇಲ್ಲ, ನಮಗೆ ಅದರ ಬಗ್ಗೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಹಿರಿಯರಿದ್ದಾರೆ, ಅವರಿಗೆ ಎಲ್ಲ ಮಾಹಿತಿಗಳಿದೆ. ಅದರ ಬಗ್ಗೆ ಯಾವ ರೀತಿ ಮಾಡಿದ್ದಾರೆ ಅಂತ ನನಗೆ, ಒಳ್ಳೆಯವರಿದ್ದಾರೆ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿದರು ಅವರು. ಅದರ ಬಗ್ಗೆ ನಾನು ಅವರ ವೈಯಕ್ತಿಕವಾಗಿ ಕರೆದು ಕೇಳಲಿಲ್ಲ. ಅವರು ಅಂದರೆ
ಅವರು ಇದರ ಬಗ್ಗೆ ಸರಿ ತಿಳ್ಕೊಳ್ಳದೆ ಅಂದರೆ ತಿಳ್ಕೊಳ್ಳೋದ್ರಿಂದ ಇನ್ನೂ ಹ್ಯಾಂಡ್ ಓವರ್ ಆಗಬೇಕಷ್ಟೆ. ಎಲ್ಲಾದರೂ ಈ ಸರ್ಕಾರದ ನಗರಸಭೆಯ ಜಾಗಕ್ಕೆ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವ್ರದ್ದು ಹೇಳಿರ್ಬೋದೇ ಹೊರತು ಬೇರೆ ಏನು ವಿಚಾರದ ಬಗ್ಗೆ ಹೇಳಲಿಕ್ಕೆ ಭಾರಿ ಟಿಷನ್ ಅವರಿಗೆ ಅದರ ಬಗ್ಗೆ ಎಲ್ಲ ನಾಲೆಜ್ ಇರುವವರು ಇನ್ನು ಮನವರಿಕೆ ಮಾಡುವಂಥ ಕೆಲಸಗಳು ಆಗ ಅವರಿಗೆ ಅಧಿಕಾರ ಸಿಗಲಿಲ್ಲ ಆ ರೀತಿ ಆರೋಪ ಮಾಡ್ತಿದ್ರು. ಆಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಬೇಕಾದಷ್ಟು ಚರ್ಚೆಗಳಾಗ್ತದೆ. ಆದರೆ ಅಧಿಕಾರ ಸಿಗಲಿಲ್ಲ ಅಂತ ಹೇಳಿ ಮಾಡೋರು ಅವರಲ್ಲ. ಅವರು ಮೆಚ್ಯೂರ್ಡ್ ಪೊಲಿಟಿಷಿಯನು. ಅವ್ರಿಗೆಲ್ಲ ರೀತಿಯ ಯಾವ ರೀತಿ ಎಲ್ಲೆಲ್ಲಿ ಆಗ್ತದೆ. ಈಗ ನನಗೂ ಮುಖ್ಯಮಂತ್ರಿ ಆಗಬೇಕಂತ ಹೇಳಿದ್ರೆ ಆಗ್ತದೆ, ಅದಕ್ಕೆ ಇದೆಲ್ಲ ಬೇಕಾಗ್ತದೆ, ಅದೆಲ್ಲ ಗೊತ್ತಿದ್ದವರು. ಅವರು ಈಸ್ ಎ ಮೆಚ್ಯೂರ್ಡ್ ಪೊಲಿಟಿಷಿಯನ್. ಆ ಥರಗಳಿಲ್ಲ. ಮತ್ತು ಅವರು ಯಾರ ತಪ್ಪಿದ್ರೂ ಅದನ್ನು ಎತ್ತಿ ಹೇಳುವಂಥ ಒಬ್ಬ ವ್ಯಕ್ತಿ. ಈ ಹಿಂದೆ ಕೂಡ ಹಾಗೆ ಯಾರ ತಪ್ಪಿದ್ರೆ ಅದನ್ನು ಹೇಳುವಂಥ ಒಬ್ಬ ಮಾಡುವಂಥದ್ದು. ಅದರಿಂದ ಕಾಂಗ್ರೆಸ್ಸಿನಲ್ಲಿ ದುಷ್ಟಕೂಟ ಇದೆ ಅಂತ ಹೇಳುವಂಥ ಅವರ ಆರೋಪ ಸತ್ಯವ? ಅದು ಅವರ ಪರಿಗಣನೆಗೆ ಬಿಟ್ಟಂಥದ್ದು. ಕಾಂಗ್ರೆಸ್ನಲ್ಲಿ ಅಂಥ ದುಷ್ಟಕೂಟಗಳು ಯಾವುದೂ ಇಲ್ಲ. ಬೇರೆ ಬೇರೆ ಅವರ ಮನಸ್ಸಿನ ಆಲೋಚನೆಗಳು ಬೇರೆ ಬೇರೆ ಇರ್ತದೆ. ಅದು ಹೇಳಲಿಕ್ಕೆ ಎಲ್ಲ ಕೈ 5 ಬೆರಳು ಒಂದೇ ಥರ ಇಡುವುದಿಲ್ಲ ನೋಡಿ. ಆ ಥರ ಆಲೋಚನೆಗಳು ಬೇರೆ ಬೇರೆ ಇರ್ತದೆ ಹೊರತು ನಾವು ಒಗ್ಗಟ್ಟಿನಲ್ಲಿ ಏನು ತೊಂದರೆಗಳೇನಿಲ್ಲ. ಅವರು ಇವಾಗಲೂ ನಮ್ಮ ಪಕ್ಷದ ಪ್ರಮುಖರು, ಪಕ್ಷಕ್ಕಾಗಿ ಇವಾಗಲೂ ಕೆಲಸ ಮಾಡೋರು. ಸರ್, ಈಗ ಡಾಕ್ಟರ್ ಶಿವರಾಮ ಕಾರಂತ ಬಟ್ ಈ ತಿಂಗಳು 7 ತಿಂಗಳಾದರೂ ಕೂಡ ಅವರ ಜನ್ಮದಿನಾಚರಣೆ ಅವಧಿ 7 ತಿಂಗಳು ಕಳೆದರೂ ಕೂಡ ಪ್ರಶಸ್ತಿ ಪ್ರದಾನ ಆಗಬೇಕು. AC ಅವರ ಹತ್ರ ಕೇಳಿದರೆ ಅವರಿಗೆ ಅದರ ಮಾಹಿತಿ ಇಲ್ಲ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಕಾರಂತರ ಹೆಸರು ಮಾಡಲಿಲ್ಲ. ಇದೊಂದು ಭಾಳ ದೊಡ್ಡ ಚರ್ಚೆ ಆಗ್ತದೆ. ಚುನಾವಣಾ ಸಮಯದಲ್ಲಿ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಆನಂತರ ಹಿಂದಿನ AC ಅವರು ಹೋಗಿ ಹೊಸ AC ಅವರು ಬಂದಿದ್ದಾರೆ. ನಾವು ಕೂಡ ಸರ್ಕಾರಕ್ಕೆ ಒಂದು ಕಮಿಟಿ ಮಾಡಬೇಕಂತ ಬರೆದಿದ್ದೀವಿ. ಆಲ್ರೆಡಿ ಮಿನಿಸ್ಟ್ರು ಅದನ್ನು ಅಪ್ರೂವಲ್ ಮಾಡಿ ಕಮಿಟಿ ಮಾಡಲಿಕ್ಕೆ ಇಲ್ಲಿದ್ದ 6 ಜನವನ್ನು ಸೇರಿಸಿ AC ಅವರನ್ನು ನನ್ನ ಚೇರ್ಮ್ಯಾನ್ ಮಾಡಿ ಇದನ್ನು ಮಾಡಲಿಕ್ಕೆ ಅದು ಬಂದ ಕೂಡಲೇ ನಾವು ಅದನ್ನು ಸ್ವಲ್ಪ ಈ ಕಡೆ ಶಿಫ್ಟ್ ಮಾಡ್ತೀವಿ. ಈಗ ಏನಾಗಿದೆ, ಅಧಿಕಾರಿಗಳಿಗೆ ಅದರ ಪವರ್ ಹೋಗಿ ಅವರು ಬೇಕಾದಾಗ ಮಾಡ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ಅದರ ಬಗ್ಗೆ ಮಾಹಿತಿ ಸರಿಯಾಗಿ. ಈಗ ಬಹುಶಃ ಒಂದು 10-20 ದಿವಸದಲ್ಲಿ ಆ ಕಮಿಟಿ ಅಪ್ರೂವ್ ಆಗಿ ಬರ್ತದೆ. ಸೊ ಅದನ್ನು ಮಾಡಿದ ಕೂಡಲೇ ನಾವು ಇನ್ನು ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಇಂಪ್ರೂವ್ಮೆಂಟ್ ಮಾಡುವಂಥ ಕೆಲಸ ನಮ್ದೀಗ. ಫಸ್ಟ್ ಟಾರ್ಗೆಟ್ ಬಿರುಮಲಗುಡ್ಡೆ, ನೆಕ್ಸ್ಟ್ ಶಿವರಾಮ್ ಕಾರಂತ. ಭಾರಿ ವಿಳಂಬ ಆಗ್ತಾ ಇದೆ. ಅಂದರೆ ಈಗ ಜನ್ಮದಿನಾಚರಣೆ ಆಗಿಯೇ 7 ತಿಂಗಳಾಯಿತು, ಇನ್ನೂ ಅದರ ಚರ್ಚೆ ಆಗ್ತಾ ಇಲ್ಲ. ಇಲ್ಲ, ಅದನ್ನು ಮುಂದಿನ ದಿವಸದಲ್ಲಿ ಅದನ್ನು ಕೈಗೆತ್ತಿಕೊಳ್ಳೋ ಕೆಲಸವನ್ನು ಮಾಡ್ತೀವಿ. ಇದು ಪ್ಲಾಟಿಂಗ್, ಇದು ಸ್ವಲ್ಪ ಅದರ ಬಗ್ಗೆ ಬರೀರಿ. ಕೆಲವರೆಲ್ಲ ಅಲ್ಲಲ್ಲಿ ನಾವು ಮಾಡೋದು ಅಂತ ಚರ್ಚೆ. ಫ್ರೀ ಪ್ಲಾಟಿಂಗ್ ಆಗ್ತಾಯಿದೆ. ಇದು ಸರ್ಕಾರದ ಮೇಜರ್ ವರ್ಕು. ಯಾರು ಕೂಡ ದುಡ್ಡು ಕೊಡಬಾರ್ದು. 1 to 5 ಆಟೋಮೆಟಿಕ್ ಆಗ್ತಾಯಿದೆ ಎಲ್ಲ ಇದು ಕಡೆ. ಅದನ್ನು ಯಾರು ಬೆನಿಫಿಟ್ ಪಡ್ಕೊಳ್ಬಾರ್ದು, ನಾನು ಮಾಡ್ತೇನೆ ಅಂತ ಹೇಳ್ಬಿಟ್ಟು ಅದು ಆಟೋಮೆಟಿಕ್ ಎಲ್ಲ ಕಡೆ 1 to 5 ಪ್ಲಾಟಿಂಗ್ ಆಗ್ತಾಯಿದೆ. ಹಂತವಾಗಿ ಅದು ಆಡ್ತಾಯಿದೆ. ಸ್ವಲ್ಪ ಹೊತ್ತು ಕಾಯಿರಿ. ನೀವು ಇವತ್ತೇ ಬಂದು ಅಲ್ಲಿ ಸರ್ವೆ ಮಾಡಿದ ಕೂಡಲೇ ನಾವೇ ಹೋಗಿ ಅದನ್ನು ಕವರ್ ಕೊಡಲಿಕ್ಕೆ ಹೋಗಬೇಡಿ ದಯಮಾಡಿ. ಅವರು ಸರ್ವೆ ಮಾಡಲಿಕ್ಕೆ ಬರುವಾಗ ಇವರೇ ತೆಗೊಂಡೋಗಿ ಜನಗಳೇ ಹೋಗಿ ಅವರ ಮೇಲೆ ಬೀಳುವಂಥ ಪರಿಸ್ಥಿತಿ ಆಗಿದೆ. ಈ ತಾಲೂಕು ಕಚೇರಿಯಲ್ಲಿ ಬಹಳ ಭ್ರಷ್ಟಾಚಾರದ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಆ ಭ್ರಷ್ಟಾಚಾರದ ಆರೋಪಕ್ಕೆ ಕೆಲವು ಅಧಿಕಾರಿಗಳನ್ನು ಕೂಡ ವರ್ಗಾವಣೆ ಮಾಡಬೇಕು ಅಂತ ನೀವು ಸೂಚನೆಯನ್ನು ಕೂಡ ಕೊಟ್ಟಿದ್ದೀರಿ. ಬಟ್ ಆ ಅಧಿಕಾರಿಗಳು ಇನ್ನೂ ಕೂಡ ಅಲ್ಲೇ ಇದ್ದಾರೆ, ಅವರನ್ನು ವರ್ಗಾವಣೆ ಆಗ್ತಾ ಇಲ್ಲ. ಮತ್ತು ಅವರು ಮತ್ತಷ್ಟು ಭ್ರಷ್ಟಾಚಾರವನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕೆಲವು ಬೇರೆ ಪಕ್ಷದ ಮುಖಂಡರು ಕೂಡ ಇತ್ತೀಚೆಗೆ AC ಅವರನ್ನ ಹೋಗಿ ಭೇಟಿ ಮಾಡುವಂತ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು ಅಂತ ಒಂದು ಮಾಹಿತಿ ಇದೆ. ನೋಡಿ, ಈ ಹಿಂದೆ ಪಕ್ಷದ ಮುಖಂಡರು ಯಾರು ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಭ್ರಷ್ಟಾಚಾರದ ಬಗ್ಗೆ ಕಿವಿಯಲ್ಲಿ ಹೇಳ್ತಾರೆ, ನಿಮ್ಮ ಥರನೇ ಹೇಳಿದವರು ಹೇಳ್ತಾರೆ. ನಾನು ಪದೇ ಪದೇ ಹೇಳ್ತೀನಿ, ಯಾರಾದರೂ ದುಡ್ಡು ಕೊಟ್ಟಿದ್ರೆ, ಯಾರಾದರೂ ನಿಮ್ಮ ಹತ್ರ ಡಿಮಾಂಡ್ ಮಾಡಿದರೆ ದಯಮಾಡಿ ನನಗೆ ತಿಳಿಸಿ. 1-2 ಅಧಿಕಾರಿಗಳ ಹೆಸರನ್ನು ನಾವು ಕೇಳಿ ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಹೇಳಿದ್ದೀವಿ. ಆದರೆ ಒಬ್ಬನತ್ತಾದರೂ ಕೂಡ ನಾನು ಕೊಟ್ಟಿದ್ದೇನೆ, ಅವರು ಕೇಳಿದ್ದಾರೆ ಅಂತ ಹೇಳುವವರು ಯಾರೂ ಕೂಡ ನನಗೆ ಸಿಗಲಿಲ್ಲ. ಯಾರು ಅವತ್ತೇ ಕೊಳ್ತಾನಂತ ಇವನು ಹೇಳೋದು, ಇವತ್ತೇ ಕೊಳ್ತಾನಂತ ಅವನು ಹೇಳೋದು. ಬಟ್ ನಮಗೆ ಯಾರೂ ಕೂಡ ಸಿಗಲಿಲ್ಲ. ಯಾರಾದರೂ ನಿಮ್ಮ ಹತ್ರ ದುಡ್ಡು ಡಿಮಾಂಡ್ ಮಾಡಿದರೆ, ಇಲ್ಲ ನೀವು ದುಡ್ಡು ಕೊಟ್ಟಿದ್ರೆ ಅದನ್ನು ವಾಪಸ್ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲ ನಿಮ್ಮ ಹತ್ರ ಕೊಡಬೇಕು, ನಿಮ್ಮ ಕೆಲಸ ಮಾಡೋದಿಲ್ಲ ಅಂತ ಹೇಳಿದರೆ ದಯಮಾಡಿ ನನಗೆ ತಿಳಿಸುವ. ನನಗೆ ಒಬ್ಬರು ಆದರೂ ಹೇಳಿದರೆ, ಇಂಥ ಅಧಿಕಾರಿ ನನ್ನ ಹತ್ರ ದುಡ್ಡು ಕೇಳಿದ್ದಾನೆ, ಇಂಥ ಅಧಿಕಾರಿಗೆ ನಾನು ದುಡ್ಡು ಕೊಟ್ಟಿದ್ದೇನೆ. ಜನಗಳು ಕೂಡ ಇದನ್ನೇ ಮಾಡುವಂಥದ್ದು. ಅಲ್ಲಿ ಕೊಡೋದು, ಇಲ್ಲಿ ಸುಮ್ಮನೆ ಇರುವಂಥದ್ದು. ಆ ಕಡೆ ಹೋಗೋ ಏನಾದರೂ ಹೇಳ್ಕೊಂಡು ಹೋಗುವಂಥ. ನಾವು ಅಧಿಕಾರಿಗಳನ್ನು ಕೇಳಬೇಕಿದ್ರೆ, ಸರ್ ಹೇಳಿ ಒಂದು ಉದಾಹರಣೆ ಕೊಡಿ, ಯಾರು ಸರ್ ಅಂತ ಕೇಳ್ತಾರೆ ನಮ್ಮ ಹತ್ರ.
ನಮ್ಮ ಹತ್ರ ಅದಕ್ಕೆ ಬೇಕಾದ ಉತ್ತರಗಳು ಇರೋದಿಲ್ಲ. ಒಂದು ಹಂತದಲ್ಲಿ ನಾವು ಕೆಲವು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಮುಂದೆ ಹೋಗಿದ್ವಿ, ಆದರೆ ನಮಗೆ ಯಾವುದೇ ಅದಕ್ಕಾದ ಕಾರಣಗಳು ಇಲ್ಲದ್ರೆ ಆ ಜನ ಯಾರು ಅಂತ ಹೇಳದೆ ಅದನ್ನು ಆ ಕ್ರಮವನ್ನು ತಗೊಳ್ಬೇಕಾದ್ರೆ ಯಾರಾದರೂ ಒಬ್ಬರು ಆದರೂ ಬೇಕು ಇವ್ರ ಹತ್ರ ಅಂತ ತಿಳಿಸ್ಲಿಕ್ಕೆ, ಅದು ಸಿಗಲಿಲ್ಲ. ನೀವು ಅಂಥದ್ದು ಯಾರಾದರೂ ಕೊಟ್ಟರೆ ಖಂಡಿತ ಕ್ರಮವನ್ನು ತಗೊಳ್ತೇವೆ.